ಹರಿ ರಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ ರಾಮ 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 ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನನ್ನ ಧ್ವನಿ ಕೇಳಿಸ್ತಾ ಇದೆ ಮಾತಾಜಿ? ಕೇಳಿಸ್ತಾ ಇದೆ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಬ್ರೇಕ್ ಏನಾದ್ರು ಆದ್ರೆ ಹೇಳಿ ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಸೊ ನಾನು ಇವಾಗ ಒಂದು ಭಜನನ್ನ ಮಾಡ್ತಾ ಇದ್ದೀನಿ. ಇದನ್ನ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಬರ್ದಿರೋಂತಹ ಭಜನು. ಸೊ ಇದ್ರಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ ಭಗವಂತನ ಈ ಧಾಮಗಳು ಅಂತ ನಾವೇನ್ ಹೇಳ್ತೀವಿ, ಆ ಧಾಮದಲ್ಲಿ ಯಾವ್ದಕ್ಕಿನ್ನ ಯಾವ್ದು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ವೈಕುಂಠಕ್ಕಿನ್ನ ಮಥುರಾ ಶ್ರೇಷ್ಠ. ನೋಡಿ, ವೈಕುಂಠಕ್ಕಿನ್ನ ಮಥುರಾ ಶ್ರೇಷ್ಠ ಅಂತ ಹೇಳಿದ್ದಾರೆ. ಮಥುರಾಗಿನ್ನ ವೃಂದಾವನ ಶ್ರೇಷ್ಠ ಅಂತ ಹೇಳ್ತಾರೆ. ವೃಂದಾವನದಲ್ಲಿರುವಂತಹ ಗೋವರ್ಧನ ಗಿರಿ ಶ್ರೇಷ್ಠ ಅಂತ ಹೇಳ್ತಾರೆ. ಆ ಗೋವರ್ಧನ ಗಿರಿಯಲ್ಲಿ ಇರುವಂತಹ ರಾಧಾಕುಂಡ ಅನ್ನೋದು ತುಂಬಾ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಈ ಒಂದು ಭಜನಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ವೈಕುಂಠ ಹೋಯ್ತೆ ಶ್ರೇಷ್ಠ ಮಥುರಾ ನಗರಿ ಜನಮಲ ಬೀಯತ ಕೃಷ್ಣ ಚಂದ್ರಹಾರಿ. ವೈಕುಂಠ ಹೋಯ್ತೆ ಶ್ರೇಷ್ಠ ಮಥುರಾ ನಗರಿ ಜನಮಲ ಬಿಲಯತ ಕೃಷ್ಣ ಚಂದ್ರಹಾರಿ. ಮಥುರಾ ಹೋಯ್ತೆ ಶ್ರೇಷ್ಠ ವೃಂದಾವನ ಧಾಮ ಯದಾ ಸದಿಯಚೆ ಹರಿ ರಸೋತ್ಸವ ಕಾಮ. ಮಥುರಾ ಹೋಯ್ತೆ ಶ್ರೇಷ್ಠ ವೃಂದಾವನ ಧಾಮ ಯದಾ ಸದಿಯಚೆ ಹರಿ ರಸೋತ್ಸವ ಕಾಮ. ವೃಂದಾವನ ಹೋಯ್ತೆ ಶ್ರೇಷ್ಠ ಗೋವರ್ಧನ ಶೈಲ ಗಿರಿಧಾರಿ ಗಂಧರ್ವಿಕ ಯದಾ ಕ್ರೀಡ ಕೈಲ. ವೃಂದಾವನ ಹೋಯ್ತೆ ಶ್ರೇಷ್ಠ ಗೋವರ್ಧನ ಶೈಲ ಗಿರಿಧಾರಿ ಗಂಧರ್ವಿಕ ಯದಾ ಕ್ರೀಡ ಕೈಲ. ಗೋವರ್ಧನ ಹೋಯ್ತೆ ಶ್ರೇಷ್ಠ ರಾಧಾ ಕುಂಡ ತಟ ಪ್ರೇಮಾಮೃತೆ ಬಸೇಲ ಗೋಕುಲ ಲಂಪಾಟ. ಗೋವರ್ಧನ ಹೋಯ್ತೆ ಶ್ರೇಷ್ಠ ರಾಧಾ ಕುಂಡ ತಟ ಪ್ರೇಮಾಮೃತೆ ಬಸೇಲ ಗೋಕುಲ ಲಂಪಾಟ. ಗೋವರ್ಧನ ಗಿರಿ ಥಾಟ ರಾಧಾ ಕುಂಡ ಚಡಿ ಅನ್ಯತ್ರ ಏಕರೆ ನಿಜ ಕುಂಜ ಪುಷ್ಪ ಬಾಡಿ. ಗೋವರ್ಧನ ಗಿರಿ ಥಾಟ ರಾಧಾ ಕುಂಡ ಚಡಿ ಅನ್ಯತ್ರ ಏಕರೆ ನಿಜ ಕುಂಜ ಪುಷ್ಪ ಭಾಡಿ. ನಿಬೋಧತ ಹಾರ ಸಮ ಕೆಹನಹಿ ಆರ ಕುಂಡ ತೀರ ಸರ್ವೋತ್ತಮ ಸ್ಥಾನ ಪ್ರೇಮ ಧಾರ. ನಿಬೋಧತ ಹಾರ ಸಮ ಕೆಹನಹಿ ಆರ ಕುಂಡ ತೀರ ಸರ್ವೋತ್ತಮ ಸ್ಥಾನ ಪ್ರೇಮ ಧಾರ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ. ಹರೇ ಕೃಷ್ಣ. ಇದು ವೈಷ್ಣವ್ ಬುಕ್ ಅಲ್ಲಿ ಇದೆನಾ ಮಾತಾಜಿ? ಹಾ ಇದೆ ಮಾತಾಜಿ. ಪೇಜ್ ನಂಬರ್ ಎಷ್ಟು? ಇದೆ ಅನ್ಕೊಂಡಿದ್ದೀನಿ ಮಾತಾಜಿ, ನನಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ನಾನ್ ಬರ್ಕೊಂಡಿರೋದ್ರಲ್ಲಿ ಹೇಳ್ದೆ. ನಾನು ವೈಷ್ಣವ ಇದು ಬುಕ್ ಅಲ್ಲಿ ಇರಬಹುದು. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಬರ್ದಿರೋದು ಮಾತಾಜಿ. ನೀವು ಹಾ
ಉಪದೇಶಾಮೃತದಲ್ಲೂ ಸಹ ಇದರ ಕುರಿತಾದ ಒಂದು ಶ್ಲೋಕ ಬರುತ್ತೆ ಮಾತಾಜಿ. ಸೊ ಯಾರೆಲ್ಲ ಭಕ್ತಿ ಶಾಸ್ತ್ರಿ ಮಾಡ್ತಾ ಇದ್ದೀರಾ ಅವರು ಇದನ್ನ ಕಲ್ತ್ಕೋಬೇಕು ಆಕ್ಚುಲಿ. ವೈಕುಂಠ ಜನಿತೋ ವರ ಮಧುಪುರಿ ತತ್ರಾಪಿ ರಾಸೋತ್ಸವಾತ್ ವೃಂದಾರಣ್ಯ ಮುದಾರ ಪಾಣಿ ರಮಣಾತ್ ತತ್ರಾಪಿ ಗೋವರ್ಧನಃ ರಾಧಾ ಕುಂಡಮಿಹಾಪಿ ಗೋಕುಲಪತೇಃ ಪ್ರೇಮಾಮೃತ ಪ್ಲಾವನಾತ್ ಕುರ್ಯಾದಸ್ಯ ವಿರಾಜತೋ ಗಿರಿತಟೆ ಸೇವಾಂ ವಿವೇಕೀನಾಕಃ. ಇದು ಸೇಮ್ ಮಾತಾಜಿ. ಇದ್ರಲ್ಲಿ ಏನ್ ಅರ್ಥ ಬಂದಿದೆಯೋ ಅದನ್ನ ನಾವು ಇವಾಗ ಏನು ಉಪದೇಶ ಅಮೃತ ಅಂತ ನಾವ್ ಏನ್ ಹೇಳ್ತೀವೋ ಅದ್ರಲ್ಲಿ ಈ ಶ್ಲೋಕ ಬರುತ್ತೆ ಮಾತಾಜಿ. ಶ್ಲೋಕ ಬಂದು 9ನೇ ಶ್ಲೋಕ. 11 ಶ್ಲೋಕದಲ್ಲಿ 9ನೇ ಶ್ಲೋಕ ನಮ್ಗೆ ಇದ್ರ ಕುರಿತಾಗಿ ಹೇಳುತ್ತೆ. ಯಾವ ಧಾಮದಲ್ಲಿ ಭಗವಂತನ ಧಾಮಗಳಲ್ಲಿ ಯಾವ್ದಕ್ಕಿಂತ ಯಾವ್ದು ಶ್ರೇಷ್ಠ ಅಂತ ಹೇಳ್ಬಿಟ್ಟು. ಸೊ ಹರೇ ಕೃಷ್ಣ. ಇವತ್ತಿನ ತರಗತಿನ ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕರ್ತೃಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂ.
ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ. ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳೇ, ನೀವು 2 ವಾರಗಳಿಂದ ಯಾರ ಬಗ್ಗೆ ನೀವು ತಿಳ್ಕೊತಾ ಇದ್ರಿ, ಯಾರ ಪ್ರಾರ್ಥನೆಗಳ ಬಗ್ಗೆ ತಿಳ್ಕೊತಾ ಇದ್ರಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಚಿತ್ರಕೇತು ಮಹಾರಾಜನ ಪ್ರಾರ್ಥನೆಗಳಾದ್ಮೇಲೆ ಯಾರ ಬಗ್ಗೆ ನಾವು ಯಾರ ಪ್ರಾರ್ಥನೆಗಳನ್ನ ನಾವು ತಿಳ್ಕೊತಾ ಇದೀವಿ ಮಾತಾಜಿ? ಪ್ರಹ್ಲಾದ್ ಮಹಾರಾಜರದ್ದು ಮಾತಾಜಿ. ಪ್ರಹ್ಲಾದ ಮಹಾರಾಜರ ಪ್ರಾರ್ಥನೆಗಳನ್ನ ನಾವು ತಿಳ್ಕೊತಾ ಇದೀವಿ ಅಲ್ವಾ? ಯಾವಾಗ ಪ್ರಹ್ಲಾದ ಮಹಾರಾಜರು ಪ್ರಾರ್ಥನೆಯನ್ನ ಮಾಡ್ತಾರೆ, ಯಾರಿಗೋಸ್ಕರ ಅವ್ರು ಪ್ರಾರ್ಥನೆಯನ್ನ ಮಾಡ್ತಾರೆ? ಇವಾಗ ಚಿತ್ರಕೇತು ಮಹಾರಾಜ ಅವರು ಯಾರಿಗೆ ಪ್ರಾರ್ಥನೆಯನ್ನ ಮಾಡಿದ್ರು ಅಂತ ನಾವು ತಿಳ್ಕೊಂಡ್ವಿ? ಕೃಷ್ಣನಿಗೆ. ಅಂದ್ರೆ ಯಾವ ರೂಪಕ್ಕೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ? ಚಿತ್ರಕೇತು ಮಹಾರಾಜ ಯಾವ ರೂಪ, ಭಗವಂತನ ಯಾವ ರೂಪಕ್ಕೆ ಅವರು ಪ್ರಾರ್ಥನೆಯನ್ನ ಮಾಡ್ತಾರೆ, ಅಥವಾ ಯಾವ ಅಂಗಕ್ಕೆ ಪ್ರಾರ್ಥನೆಯನ್ನ ಅಲ್ವಾ? ಅದೇ ರೀತಿ ಇವಾಗ ಪ್ರಹ್ಲಾದ ಮಹಾರಾಜನು ಸಹ ಕೃಷ್ಣನಿಗೆ ಪ್ರಾರ್ಥನೆಯನ್ನ ಮಾಡುದು. ಆದ್ರೆ ಕೃಷ್ಣನ ಒಂದು ವಿಸ್ತರಣೆಗೆ ಅವರು ಪ್ರಾರ್ಥನೆಯನ್ನ ಮಾಡ್ತಾರೆ, ನರಸಿಂಹ ದೇವನಿಗೆ ಅವರು ಪ್ರಾರ್ಥನೆಯನ್ನ ಮಾಡ್ತಾರೆ. ಯಾವ ಸಂದರ್ಭದಲ್ಲಿ ಅವರು ಪ್ರಾರ್ಥನೆಯನ್ನ ಮಾಡ್ತಾರೆ? ಹಿರಣ್ಯಕಶಿಪುವನ್ನು ವಧೆ ಮಾಡುವಾಗ. ಹಿರಣ್ಯಕಶಿಪುವನ್ನ ವಧೆ ಮಾಡಿದ್ಮೇಲೆ ಏನಾಗುತ್ತೆ? ಶಾಂತಗೊಳಿಸ್ಲಿಕ್ಕೆ ಬೇಕಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ ಮಾತಾಜಿ ಅಲ್ವಾ? ಅದಕ್ಕಿಂತ ಮುಂಚೆ ಯಾರೆಲ್ಲ ಪ್ರಾರ್ಥನೆಯನ್ನ ಮಾಡಿರ್ತಾರೆ? ಬ್ರಹ್ಮದೇವರು ಬ್ರಹ್ಮದೇವರು ಪ್ರಾರ್ಥನೆಯನ್ನ ಮಾಡ್ತಾರೆ, ದೇವಾದಿ ದೇವತೆಗಳೆಲ್ಲರೂ ಸಹ ಪ್ರಾರ್ಥನೆಯನ್ನ ಮಾಡ್ತಾರೆ. ಸೊ ಲಕ್ಷ್ಮೀ ದೇವತೆಯನ್ನ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳ್ತಾರೆ. ಆದ್ರೆ ಲಕ್ಷ್ಮೀ ದೇವಿ ಯಾವತ್ತೂ ಸಹ ಅಂತಹ ಒಂದು ತನ್ನ ಪತಿ ದೇವರ ಅಂತಹ ಉಗ್ರ ರೂಪವನ್ನು ಅವ್ರು ನೋಡಿರೋದಿಲ್ಲ ಅಲ್ವಾ? ಅವರು ಸಹ ಭಗವಂತನ ಹತ್ತಿರ ಹೋಗ್ಲಿಕ್ಕೆ ಅವರು ಹಿಂಜರಿತಾರೆ. ಸೊ ಅವಾಗ ಏನಾಗತ್ತೆ? ನಾರದ ಮಹರ್ಷಿಗಳು ಪ್ರಹ್ಲಾದ್ ಅವರ ತಾಯಿಯ ಮೂಲಕ ಪ್ರಹ್ಲಾದ್ ಅವ್ರ ಹತ್ರನೇ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಅವಾಗ ಬ್ರಹ್ಮದೇವ ಏನ್ ಮಾಡ್ತಾರೆ? ಪ್ರಹ್ಲಾದ ಮಹಾರಾಜನಿಗೆ ಹೇಳ್ತಾರೆ ಅಲ್ವಾ, ನೀನು ಪ್ರಾರ್ಥನೆಯನ್ನ ಮಾಡು, ಭಗವಂತ ನಿನಗೋಸ್ಕರನೇ ಬಂದಿದ್ದಾರೆ, ನೀನು ಅವ್ರಿಗೆ ಪ್ರಾರ್ಥನೆಯನ್ನ ಮಾಡು ಅಂದಾಗ ಪ್ರಹ್ಲಾದ ಮಹಾರಾಜನಿಗೆ ಭಯ ಆಗತ್ತಾ? ಪ್ರಹ್ಲಾದ್ ಅವರಿಗೆ ಲಕ್ಷ್ಮೀದೇವಿ ಸಹ ಹಿಂಜರಿತಾರೆ ಹೋಗ್ಲಿಕ್ಕೆ ಆ ಉಗ್ರವಾದ ರೂಪದ ಹತ್ರ ಭಯ ಆಗಲ್ಲ ಮಾತಾಜಿ. ಅಲ್ವಾ? ಭಯ ಅವರಿಗೆ ಆಗೋದಿಲ್ಲ. ಮಾತ್ರ ವಾತ್ಸಲ್ಯ ಇರುತ್ತೆ. ಅವರು ದೇವರನ್ನು ಕಂಡಿರಲ್ಲ, ಆದ್ರೂ ಕೂಡ ಅವರೇ ಭಗವಂತ ಅಂತ ಹೇಳಿ ಅವರಿಗೆ ಸಂಪೂರ್ಣ ಅದು ಮನವರಿಕೆ ಕೂಡ ಇರುತ್ತೆ. ಅದೇ ರೀತಿ ಅವರು ಪ್ರಾರ್ಥನೆ ಮಾಡುವಾಗ ಭಗವಂತನಲ್ಲಿ ಆ ಒಂದು ಮಾತೃ ವಾತ್ಸಲ್ಯ ಅಂತ ಬರುತ್ತೆ ಮಾತಾಜಿ ಅವ್ರ ಹತ್ರ ಕೂಡ ಅಲ್ವಾ? ಸೊ ಅದಕ್ಕೆ ಅವ್ರು ಏನ್ ಹೇಳ್ತಾರೆ? ಪ್ರಹ್ಲಾದ ಮಹಾರಾಜ ಇವಾಗ ಒಂದು ಹುಲಿ ಮರಿಗೆ ಹುಲಿ ಹತ್ರ ಇವಾಗ ನಾವು ಹುಲಿ ಹತ್ರ ಹೋಗ್ಲಿಕ್ಕೆ ಎದುರ್ಕೋತೀವೋ ಇಲ್ವಾ? ಅಥವಾ ಸಿಂಹದ ಹತ್ರ ಹೋಗ್ಲಿಕ್ಕೆ ಎದುರ್ಕೋತೀವೋ ಇಲ್ವಾ? ಸಿಂಹದ ಹತ್ರ ಹೋಗ್ಲಿಕ್ಕೆ. ಆದ್ರೆ ಸಿಂಹದ ಮರಿ ಸಿಂಹದ ಹತ್ರ ಹೋಗ್ಲಿಕ್ಕೆ ಎದುರ್ಕೊಳತ್ತಾ? ಅಥವಾ ಅದೇ ತರ ಹುಲಿಯ ಮರಿ ಹುಲಿ ಹತ್ರ ಹೋಗ್ಲಿಕ್ಕೆ ಎದುರ್ಕೊಳತ್ತಾ? ಇಲ್ಲ ಇಲ್ಲ ಅಲ್ವಾ? ಅದೇ ತರನೇ ಇವಾಗ ಪ್ರಹ್ಲಾದ ಮಹಾರಾಜನು ಹೇಳ್ತಾರೆ ಅಲ್ವಾ? ಸೊ ನಾನ್ ಯಾಕೆ ಹೇಳಿದೆ ಎದುರ್ಕೋಬೇಕು? ಅವರು ನನ್ನ ದೇವ, ನನ್ನ ತಂದೆ, ನಾನು ಅವ್ರ ಹತ್ರ ಹೋಗ್ಲಿಕ್ಕೆ ನನಗೇನು ಹೆದರಿಕೆ ಇಲ್ಲ ಅಲ್ವಾ? ಅವರು ತುಂಬಾ ಏನೋ ಧೈರ್ಯದಿಂದ, ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ಅವರು ಭಗವಂತನ ಸಮೀಪಕ್ಕೆ ಅವರು ಹೋಗ್ತಾರೆ. ಹೋಗಿ ಅವರು ಪ್ರಾರ್ಥನೆಯನ್ನ ಮಾಡ್ಬೇಕು. ಆದ್ರೆ ಅವರು ಎಷ್ಟು 5 ವರ್ಷದ ಬಾಲಕ ಅಲ್ವಾ? 5 ವರ್ಷದ ಬಾಲಕ ಅವರು ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಅವರು ಭಗವಂತನ ಮುಂದೆ ಅವರು ಅಂದ್ರೆ ಕೈಗಳನ್ನ ಮುಕ್ಕೊಂಡು ಅವರು ನಿಂತ್ಕೋತಾರೆ. ಅವಾಗ ಏನಾಗುತ್ತೆ? ನರಸಿಂಹದೇವ ಅವ್ರ ತಲೆ ಮೇಲೆ ಅವರು ಕೈ ಆಡಿಸ್ತಾರೆ. ಕೈ ಆಡಿಸಿದ ತಕ್ಷಣ ಏನಾಗುತ್ತೆ? ಅವ್ರಿಗೆ ಆ ಬ್ರಹ್ಮ ಜ್ಞಾನ ಅಂತ ಬರುತ್ತೆ ಅಲ್ವಾ? ಬ್ರಹ್ಮ ಜ್ಞಾನ ಬಂದಿದ ತಕ್ಷಣನೇ ಅವ್ರು ಇವಾಗ ಭಗವಂತನ ಕುರಿತಾಗಿ ಅವರು ಸ್ತುತಿಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಅವ್ರಿಗೆ ಏನಾಗುತ್ತೆ? ಆ ಭಗವಂತನ ಸ್ಪರ್ಶದಿಂದ ಅವರಿಗೆ ಎಲ್ಲ ಆ ಅಷ್ಟ ಸಾತ್ವಿಕ ವಿಕಾರ ಎಲ್ಲವೂ ಸಹ ಅವರ ದೇಹದಲ್ಲಿ ಪ್ರದರ್ಶನ ಆಗುತ್ತೆ ಅಲ್ವಾ? ನಾವ್ ಇದಕ್ಕಿಂತ ಮುಂಚೆ ನೋಡಿರೋ ಹಾಗೇನೆ ಬೇರೆ ಎಲ್ಲ ಭಕ್ತರನ್ನು ಸಹ ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡ್ಬೇಕು ಅಂತ ಅವ್ರು ಇಚ್ಛೆ ಪಡ್ತಾರೆ. ಆದ್ರೆ ಅವ್ರ ಕೈಯಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಕಣ್ಣು ತುಂಬಾ ನೀರ್ ಬರುತ್ತೆ. ಭಗವಂತನ ನೋಡ್ಬೇಕು ಅನ್ಸುತ್ತೆ, ಆದ್ರೆ ಅವರ ಕಣ್ಣಲ್ಲಿ ನೀರಿರುತ್ತೆ. ಅವರ ದೇಹದಲ್ಲಿ ಆ ಎಲ್ಲ ಅಷ್ಟ ಸಾತ್ವಿಕ ವಿಕಾರಗಳು ಸಹ ಪ್ರಕಟಗೊಳ್ಳುತ್ತೆ ಅಲ್ವಾ? ಆದ್ರೆ ಎಲ್ಲಾ ಭಕ್ತರನ್ನು ಸಹ ಅವರು ತಮಗೆ ತಾವೇ ಸಮಾಧಾನ ತಂದ್ಕೊಂಡು ಆ ಭಗವಂತನನ್ನ ಕುರಿತು ಸ್ತುತಿಯನ್ನ ಮಾಡ್ತಾರೆ, ಪ್ರಾರ್ಥನೆಯನ್ನ ಮಾಡ್ತಾರೆ ಅಲ್ವಾ? ಅದೇ ತರನೇ ಈಗ ಪ್ರಹ್ಲಾದ ಮಹಾರಾಜನನ್ನು ಸಹ ನರಸಿಂಹ ದೇವನನ್ನ ಕುರಿತಾಗಿ ಅವರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಇವಾಗ ಇಂದಿನ ವಾರದಲ್ಲಿ ನಾವು
ಅಂದ್ರೆ ಪ್ರಭುಜಿ ಅವರು ನಿಮ್ಗೆ ಹೇಳಿದ್ದಾರೆ ಅಲ್ವಾ. 8ನೇ ಶ್ಲೋಕದಿಂದ ಅದು ಶುರುವಾಗ್ತಾ ಇದೆ. ಸೊ ಏನ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡು ಇವತ್ತಿನ ಶ್ಲೋಕಕ್ಕೆ ಹೋಗೋಣಂತೆ. ಪ್ರಹ್ಲಾದ ಮಹಾರಾಜ ಪ್ರಾರ್ಥನೆಯನ್ನ ಮಾಡ್ಲಿಕ್ಕಿನ ಮುಂಚೆ ಅವರ ಮನಸ್ಥಿತಿ ಯಾವ ತರ ಇರುತ್ತೆ? ಪ್ರಹ್ಲಾದ ಮಹಾರಾಜ ಅವರು ಏನನ್ನ ಯೋಚನೆ ಮಾಡ್ತಾರೆ? ಹರೇ ಕೃಷ್ಣ. ಪ್ರಹ್ಲಾದ ಮಹಾರಾಜ ಏನ್ ಹೇಳ್ತಾರೆ? ಪ್ರಹ್ಲಾದ ಅವರ ತಂದೆ ಮಾಡಿದಂತಹ ತಪ್ಪನ್ನು ಕ್ಷಮಿಸ್ಲಿಕ್ಕೆ ಅಂತ ಬೇಡಿಕೊಳ್ತಾರೆ ಮಾತಾಜಿ. ಅದನ್ನ ಲಾಸ್ಟ್ ಅಲ್ಲಿ ಮಾಡ್ತಾರೆ ಮಾತಾಜಿ. ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳ್ತಾರೆ? ನಮ್ಗ ಅರ್ಹತೆ ಇದೆಯಾ ಭಗವಂತನ ಪ್ರಾರ್ಥನೆ ಮಾಡ್ಲಿಕ್ಕೆ? ನಮ್ಗೆ ಅರ್ಹತೆ ಇದೆ ಅಂತ ಅನ್ಸುತ್ತಾ ನಮ್ಗೆ? ಇಲ್ಲ ಮಾತಾಜಿ. ಗಾಜಿನ ಇಲ್ಲ, ಮುಗಿಸ್ತಾ ನಮ್ಗೆ ವಚನ ಕೊಟ್ಟಿದ್ದಾರೆ. ಭಗವಂತನ ಪ್ರಾರ್ಥನೆ ಮಾಡ್ಲಿಕ್ಕೆ ಅರ್ಹತೆನೂ ಸಹ ನಮ್ಗಿಲ್ಲ. ಅದನ್ನೇ ಇಲ್ಲಿ ಪ್ರಹ್ಲಾದ ಮಹಾರಾಜ ಹೇಳ್ತಾರೆ. ಅದನ್ನು ಏನ್ ಹೇಳ್ತಾರೆ ಪ್ರಹ್ಲಾದ ಮಹಾರಾಜ? ನಾನು ಈ ದಾನವರ ಕುಟುಂಬದಲ್ಲಿ ಹುಟ್ಟಿದೀನಿ, ನಾನು ದಾನವನಾಗಿ ಹುಟ್ಟಿ ನಾನು ನಿನ್ನ ಪ್ರಾರ್ಥನೆನ ಮಾಡ್ಲಿಕ್ಕೆ ನನ್ಗೆ ಖಂಡಿತ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟೆ ಅವರು ಶುರು ಮಾಡ್ತಾರೆ. ನೋಡಿ, ಶ್ರೀ ಪ್ರಹ್ಲಾದ ಉವಾಚ ಅವ್ರು ಏನ್ ಹೇಳ್ತಾ ಇದಾರೆ ಇಲ್ಲಿ? ಪ್ರಹ್ಲಾದ ಮಹಾರಾಜನು ಸ್ತುತಿಸಿದನು, ಅಸುರರ ಕುಟುಂಬದಲ್ಲಿ ಜನಿಸಿರುವ ನನಗೆ ದೇವೋತ್ತಮ ಪರಮಪುರುಷನು ಮೆಚ್ಚುವಂತೆ ವಿಹಿತವಾದ ಪ್ರಾರ್ಥನೆಗಳನ್ನು ಸಲ್ಲಿಸಬಹುದಾದರೂ ಹೇಗೆ ಸಾಧ್ಯವಾಗುತ್ತದೆ? ಭಗವಂತನಿಗೆ ಸಂತೋಷ ಪಡಿಸುವಂತಹ ಪ್ರಾರ್ಥನೆನ ನಾನ್ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ತಾನು ಅಸುರ ಕುಟುಂಬದಲ್ಲಿ ಹುಟ್ಟಿದೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಅವರ ಒಂದು ಸ್ಥಾನದ ಬಗ್ಗೆ ಸರಿಯಾಗಿ ಗೊತ್ತಿದೆ ಅಲ್ವಾ. ಬ್ರಹ್ಮದೇವನ ನಾಯಕತ್ವದಲ್ಲಿನ ಎಲ್ಲಾ ದೇವತೆಗಳು, ಎಲ್ಲಾ ಸಾಧು ಸತ್ಪುರುಷರು ಸತ್ವಗುಣ ಸಂಪನ್ನರಾಗಿ ಎಲ್ಲರೂ ಅತ್ಯಂತ ಅರ್ಹರಾಗಿದ್ದರು. ಅತ್ಯುತ್ತಮ ಸ್ತೋತ್ರಗಳ ಹೊಳೆಯನ್ನೇ ಹರಿಸಿದ್ದರೂ ಕೂಡ ಭಗವಂತನನ್ನು ಮೆಚ್ಚಿಸಲು ಸಾಧ್ಯವಾಗಲಿಲ್ಲ. ನೋಡಿ, ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ ಅಲ್ವಾ. ಭಗವಂತನ ಅಂದ್ರೆ ಬ್ರಹ್ಮನ ದೇವನ ನೇತೃತ್ವದಲ್ಲಿ ಇರುವಂತಹ ಎಲ್ಲ ದೇವತೆಗಳು ಸಹ ಈಗ ನರಸಿಂಹನನ್ನ ಕುರಿತಾಗಿ ಅವರು ಸ್ತುತಿಯನ್ನ ಮಾಡಿದ್ದಾರೆ ಅಲ್ವಾ. ಅವರೇನೆ ಭಗವಂತನನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವರು ನೋಡಿ ಸ್ತೋತ್ರಗಳ ಹೊಳೆಯನ್ನೇ ಹರಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಆ ಸ್ತೋತ್ರಗಳ ಹೊಳೆಯನ್ನೇ ಹರಿಸಿದ್ರು ಸಹ ಭಗವಂತನನ್ನ ಅವ್ರಿಗೆ ಮೆಚ್ಚಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಅವರನ್ನ ಶಾಂತಗೊಳಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇನ್ನ ನಾನು ದಾನವರ ಕುಟುಂಬದಲ್ಲಿ ಹುಟ್ಟಿದೀನಿ, ನಾನು ಮಾಡುವಂತಹ ಸ್ತೋತ್ರದಿಂದ ಭಗವಂತನನ್ನ ನಾನು ಮೆಚ್ಚಿಸ್ಲಿಕ್ಕೆ ಸಾಧ್ಯನಾ? ನನಗೆ ಸ್ವಲ್ಪನೂ ಸಹ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ನೋಡಿ, ನನಗೆ ಸ್ವಲ್ಪವೂ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಶ್ಲೋಕವನ್ನ ಅವರು ಅಂದ್ರೆ ಪ್ರಾರ್ಥನೆಯನ್ನ ಅವರು ಶುರು ಮಾಡ್ತಾರೆ. ಅದೇ ತರ ನಮ್ಗೆ ಇವಾಗ ಈ ತರ ಅಂದ್ರೆ ಶುದ್ಧ ಭಕ್ತರಿಗೆ ಅವ್ರಿಗೆ ಯಾವಾಗ್ಲೂ ಅನ್ಸ್ತಾ ಇರುತ್ತೆ, ನನಗೆ ಏನೇ ಒಂದು ಅರ್ಹತೆ ಇಲ್ಲ ಭಗವಂತನನ್ನ ಸ್ಮರಣೆ ಮಾಡ್ಲಿಕ್ಕೆ ಅಂತ. ಅದಕ್ಕೆ ಇಲ್ಲಿ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ರೆ ಪ್ರಭುಪಾದರು. ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು. ಅವ್ರು ಯಾರು? ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು. ಹರೇ ಕೃಷ್ಣ. ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರನ್ನ ನಾವೆಲ್ಲಿ ಕೇಳಿದೀವಿ ಅವರ ಹೆಸರನ್ನ? ಮಾತಾಜಿ ಚೈತನ್ಯ ಚರಿತಾಮೃತ. ಚೈತನ್ಯ ಚರಿತಾಮೃತವನ್ನ ಬರ್ದಿರೋರು ಅಲ್ವಾ. ಅವ್ರು ನೋಡಿ ಏನ್ ಹೇಳ್ತಾರೆ ಅಂತಂದ್ರೆ, ಅವ್ರ ಸ್ಥಾನ ಹೇಗಿದೆ ಅಂತ ಅವರು ಇಲ್ಲಿ ಹೇಳ್ತಾ ಇದಾರೆ ಅಂತಂದ್ರೆ, ಚೈತನ್ಯ ಚರಿತಾಮೃತ ಆದಿಲಲ್ಲೇ ಹೇಳ್ತಾ ಇದಾರೆ ಅವರು. ನಾನು ಜಗಾಯಿ ಮದಾಗಿನ್ನೂ ಸಹ ನಾನು ಕೆಳಮಟ್ಟದಲ್ಲಿದ್ದೀನಿ, ಅವ್ರಿಗಿನ್ನ ಹೆಚ್ಚು ಪಾಪ ಮಾಡಿದ್ದೀನಿ ಅಂತ ಹೇಳ್ತಾ ಇದಾರೆ. ಮತ್ತೆ ಅವ್ರು ಇನ್ನ ಏನ್ ಹೇಳ್ತಾ ಇದಾರೆ, ನಾನು ಎಷ್ಟು ಅನರ್ಹ ಅಂತಂದ್ರೆ ಇವಾಗ ಏನು ಪಾಯಿಖಾನೆಯಲ್ಲಿರುವಂತಹ ಆ ಹುಳುಕಿನೂ ಸಹ ನಾನು ಅನರ್ಹ ಅಂತ ಹೇಳ್ಬಿಟ್ಟು ನೋಡಿ ಹೇಳ್ತಾ ಇದಾರೆ. ಅವರ ಮನಸ್ಥಿತಿ ಯಾವ ತರ ಇದೆ ನೋಡಿ. ಅಂತವ್ರು ಇವಾಗ ಚೈತನ್ಯ ಚರಿತಾಮೃತ ಬರೀಲಿಕ್ಕೆ ಹೊರಟಿದ್ದಾರೆ. ಅಂತವ್ರ ಮನಸ್ಥಿತಿ ಯಾವ ತರ ಇದೆ? ನನಗೆ ಅರ್ಹತೆ ಇಲ್ಲ, ಭಗವಂತನ ಕುರಿತಾಗಿ ನಾನು ಹೇಳಲಿಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ತಿದ್ದಾರೆ ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೇನೆ ಇವನ್ ಯಾರು ಅನಂತಶೇಷನಿಗೆ ಅವರಿಗೆ ಏನು ಸಾವಿರಾರು ನಾಲಿಗೆಗಳಿದೆ ಅಲ್ವಾ. ಅವರು ಅಂತಹ ಒಂದು ಸಾವಿರಾರು ನಾಲಿಗೆಗಳನ್ನ ಉಪಯೋಗಿಸ್ಕೊಂಡು ಅವರು ಭಗವಂತನ ಆ ಗುಣಗಾನವನ್ನ ಮಾಡ್ತಿದ್ದಾರೆ. ಆದ್ರೂ ಸಹ ಅವ್ರಿಗೆ ಗುಣಗಾನ ಮಾಡಿ ಅದು ಪೂರ್ತಿ ಆಗಿದೆ ಅನ್ನೋ ಒಂದು ಹಂತಕ್ಕೆ ಅವ್ರು ಬಂದಿಲ್ಲ ಅಲ್ವಾ. ಸೊ ಅಂದ್ರೆ ನಾವು ಭಗವಂತನನ್ನ ನಾವು ಗುಣಗಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನ ಇಲ್ಲಿ ನಮ್ಗೆ ಪ್ರಭುಪಾದರು ಕವಿರಾಜ ಗೋಸ್ವಾಮಿ, ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರ ಮುಖಾಂತರ ನಮ್ಗೆ ಹೇಳ್ತಾರೆ. ಅದೇ ತರ ನೋಡಿ ಚೈತನ್ಯ ಮಹಾಪ್ರಭುಗಳು ಅವರು ಶಿಕ್ಷಾಷ್ಟಕದಲ್ಲಿ ಏನನ್ನ ದಿನಾ ಹೇಳ್ಕೊತೀವಿ ನಾವು. ಅದನ್ನ ಒಂದು ಶುದ್ಧ ನಾಮದಲ್ಲಿ ಹೇಳ್ಕೋಬೇಕು ಅಂತಂದ್ರೆ ನಮ್ಮ ಮನಸ್ಥಿತಿ ಯಾವ ತರ ಇರ್ಬೇಕು ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳು. ಆ ಹುಲ್ಲಿಗಿನ್ನ ನಮ್ಗೆ ನಮ್ಮ ಮನಸ್ಸು ಹುಲ್ಲಿನ ದಳಕ್ಕಿಂತ ಅಲ್ಪ. ನಮ್ಮ ಮನಸ್ಥಿತಿ ಆ ತರ. ಸೊ ಅಂದ್ರೆ ನಮ್ಗೆ ಯಾವ್ದೇ ಒಂದು ಗರ್ವ ಅನ್ನೋದು ಇರಬಾರ್ದು. ನಮ್ಗೆ ಅಷ್ಟು ವಿನಮ್ರತೆ ನಮ್ಮಲ್ಲಿ ಇರ್ಬೇಕು. ಆವಾಗ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಹೇಳ್ಕೊಳ್ಲಿಕ್ಕೆ, ಶುದ್ಧವಾಗಿ ಹೇಳ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರನೇ ಎಷ್ಟು ಸಹಿಷ್ಣುತೆ ಇರ್ಬೇಕು, ನಮ್ಗೆ ತಾಳ್ಮೆ, ಎಲ್ಲವನ್ನ ಏನು ಸಹಿಸ್ಕೊಳ್ಳುವಂತಹ ಶಕ್ತಿ ಇರ್ಬೇಕು ಅಂತಂದ್ರೆ ಇವಾಗ ಮರ ಅಲ್ವಾ. ಮರ ನೋಡಿ ಆ ಬಿಸಿಲಲ್ಲಿ ಮಳೆಯಲ್ಲಿ ಎಲ್ಲ ನಿಂತ್ಕೊಂಡಿರುತ್ತೆ ಅಲ್ವಾ.
ಆದ್ರೂ ಸಹ ಅದು ಬೇರೆಯವರಿಗೆ ಅದು ಹಣ್ಣನ್ನ ಕೊಡುತ್ತೆ ಅಲ್ವಾ. ಅಷ್ಟು ಸಹಿಷ್ಣುತೆ ಇದೆ ಅದರಲ್ಲಿ. ನಮ್ಗೂ ಸಹ ಆ ಹುಲ್ಲಿನ ರೀತಿಯಲ್ಲಿ ನಮ್ಗೆ ವಿನಮ್ರತೆ ಮತ್ತೆ ಮರದ ರೀತಿಯಲ್ಲಿ ನಮ್ಗೆ ಸಹಿಷ್ಣುತೆ ಇದ್ದಾಗ, ಅಂತಹ ಒಂದು ಮನಸ್ಥಿತಿಲಿ ಇದ್ದಾಗ ಮಾತ್ರ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಹೇಳ್ಕೊಳ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅಲ್ವಾ. ಅಂದ್ರೆ ಇವಾಗ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಸಹ ಹಾಗೆ ಹೇಳ್ತಾ ಇದ್ದಾರೆ, ಒಬ್ಬ ಶುದ್ಧ ವೈಷ್ಣವ ಹೇಗಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಎಷ್ಟು ವಿನಯಪೂರ್ವಕವಾಗಿದ್ರೆ ನಮ್ಗೆ ಅಷ್ಟು ಭಕ್ತಿ ಒಲಿಯುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ನೀವು 8ನೇ ಶ್ಲೋಕವನ್ನು ನೀವು ಹಿಂದಿನ ವಾರದಲ್ಲಿ ತಿಳ್ಕೊಂಡ್ರಿ. ಈಗ 9ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣಂತೆ. ಶ್ಲೋಕ 9. ಮನ್ಯೇದನಾಭಿಜನ ರೂಪ ತಪಃ ಶ್ರುತೌಜ ತೇಜಃ ಪ್ರಭಾವಾ ಬಲ ಪೌರುಷ ಬುದ್ಧಿ ಯೋಗಾಃ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷಾ ಭಗವಾನ್ ಗಜಯೂತಪಾಯ. ಮನ್ಯೇದನಾಭಿಜನರೂಪ ತಪಃ ಶ್ರುತೌಜ ತೇಜಃ ಪ್ರಭಾವಾ ಬಲ ಪೌರುಷ ಬುದ್ಧಿ ಯೋಗಾಃ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷಾ ಭಗವಾನ್ ಗಜಯೂತಪಾಯ. ಹರೇ ಕೃಷ್ಣ. ನಾನು ಹೇಳಿದ್ಮೇಲೆ ನೀವು ಫಾಲೋ ಮಾಡಿ, ಅದನ್ನ ಹೇಳಿ ನೀವು ಸಹ. ಶ್ಲೋಕ 9. ಮನ್ಯೇದನಾಭಿಜನರೂಪ ತಪಃ ಶ್ರುತೌಜ ತೇಜಃ ಪ್ರಭಾವಾ ಬಲ ಪೌರುಷ ಬುದ್ಧಿ ಯೋಗಾಃ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷಾ ಭಗವಾನ್ ಗಜಯೂತಪಾಯ. ಹರೇ ಕೃಷ್ಣ. ಯಾರಾದ್ರೂ ಇಬ್ರು ಮಾತಾಜಿಗಳ ಅಥವಾ ಪ್ರಭುಜಿಗಳು ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಮನ್ಯೇದನಾಭಿಜನರೂಪ ತಪಶ್ರುತೌಜ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿ ಯೋಗ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷಾ ಭಗವಾನ್ ಗಜಯೂತಪಾಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮತ್ತೊಬ್ರು ಯಾರಾದ್ರೂ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆಯವ್ರು ಕೇಳಿಸ್ತಾ ಇದ್ಯಾ? ಇಲ್ಲ ಮಾತಾಜಿ. ಮಾತಾಜಿ ಹೇಳಿ. ಮಾತಾಜಿ ಹೇಳಿ ಜೋರಾಗಿ. ನೀವ್ ಹೇಳ್ತಿರೋದು ಕೇಳಿಸ್ತಿದೆ, ಹೇಳಿ ಮಾತಾಜಿ. ಮಾತಾಜಿ. ಮನ್ಯೇದನಾಭಿಜನರೂಪ ತಪಃ ಶ್ರುತೌಜ ತೇಜಸ್ ಪ್ರಭಾವ ಬಲ ಪೌರುಷ ಬುದ್ಧಿ ಯೋಗಾಃ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷಾ ಭಗವನ್ ಗಜಯೂತಪಾಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವರ್ಡ್ ಟು ವರ್ಡ್ ಮೀನಿಂಗ್ ಓದಿ ಮಾತಾಜಿ. ಮಾತಾಜಿ ಒಂದ್ ನಿಮಿಷ ಎತ್ತಿದ್ದು. ಮೊನ್ನೆ ತಿಳಿದವನು, ಧನ ಐಶ್ವರ್ಯ, ಅಭಿಜನ ಶ್ರೀಮಂತ ವಂಶ, ರೂಪ ಸೌಂದರ್ಯ, ತಪಃ ತಪಸ್ಸು, ಶ್ರುತ ವ್ಯಾಸಾಂಗದ ಪಾಂಡಿತ್ಯ, ಓಜಸ ಒಂದ್ ನಿಮಿಷ ಮಾತಾಜಿ ಪರಿಕ್ರಮ, ತೇಜಃ ದೈಹಿಕ ತೇಜಸ್ಸು, ಪ್ರಭಾವ ಬಲ ದೈಹಿಕ ಶಕ್ತಿ ಪೌರುಷತ್ವ, ಬುದ್ಧಿ ಜಾಣ್ಮೆ, ಯೋಗ ಶಕ್ತಿ, ಅಲ್ಲವೆಂದು, ಆರಾಧನಾಯ ಸಂತುಷ್ಟಿಗೊಳಿಸಲು, ಹಿ ದಿಟವಾಗಿ, ಭವಂತಿ ಇರುವು, ಪರಸ್ಯ ವಿಶ್ವತೀತನನ್ನು, ಪುಂಸ ದೇವೋತ್ತಮ ಪರಮ ಪುರುಷನನ್ನು, ಭಕ್ತಿ ಸೇವೆಯಿಂದ ಮಾತ್ರ, ತುತೋಷ ತೃಪ್ತನಾದನು, ಭಗವಾನ್ ದೇವೋತ್ತಮ ಪರಮ ಪುರುಷನು, ಗಜಯುತ ಪಾಯ ಗಜರಾಜನಿಗಾಗಿ.
ಅನುವಾದ ಹರೇ ಭಾಷೆ ಕೃಷ್ಣ ಪ್ರಪಂಚ ಶಿಲಾ ಹರೇ ಪ್ರಪಾದ ಕೃಷ್ಣ ಮಾತಾಜಿ. ಹಾ ಮಾತಾಜಿ ಒಂದೇ ಧನ್ಯವಾದ. ಒಂದು ನಿಮಿಷ. ಹರೇ ಕೃಷ್ಣ. ಸೊ ಇವಾಗ ನಾವು ಒಂಚೂರು ಡಿಸ್ಕಸ್ ಮಾಡ್ಬಿಟ್ಟು ಅನುವಾದ ತಿಳ್ಕೊಳ್ಳೋಣ, ಅವಾಗ ಅರ್ಥ ಆಗತ್ತೆ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೆ ಕಟ್ ಆಗ್ತದೆ ಮಾತಾಜಿ, ಅಥವಾ ನಿಮ್ಮ ವಾಯ್ಸ್ ಕೇಳುದಿಲ್ಲ. ಏನೆಲ್ಲ ಬೇಕಾಗ್ತಿದೆ. ಸಿರಿ ಸಂಪತ್ತು ಐಶ್ವರ್ಯ ಇತ್ತು ಅಂತ ಬಿಟ್ಟು ಯಾರಾದ್ರೂ ಹೇಳಿ. ಕೇಳಿಸುದಿಲ್ಲ ಮಾತಾಜಿ. ವಾಯ್ಸ್ ಕಟ್ ಆಗ್ತಿದೆ, ಬ್ರೇಕ್ ಆಗ್ತಿದೆ ಮಾತಾಜಿ. ವಾಯ್ಸ್ ಕೇಳ್ತಾ ಇಲ್ವಾ ಮಾತಾಜಿ ನಂದು? ಇಲ್ಲ, ಇವಾಗ ಕೇಳ್ತಿದೆ ಮಾತಾಜಿ, ಇಷ್ಟೊತ್ತು ಕೇಳಿರ್ಲಿಲ್ಲ, ಕಟ್ ಕಟ್ ಆಗ್ತಿತ್ತು, ಕೇಳ್ತಿರ್ಲಿಲ್ಲ. ಇಲ್ಲ ಮಾತಾಜಿ, ಸ್ಟಾಪ್ ಆಗ್ತಾ ಇದೆ. ಮಾತಾಜಿ ಈಗ ಕೇಳಿಸ್ತಾ ಇದ್ಯಾ? ಅದೇ ನೀವ್ ಈ ವರ್ಡ್ ಹೇಳಿರೋದ್ ಕೇಳಿಸ್ತು, ಇದಕ್ ಮುಂಚೆ ಕೇಳಿಸ್ತಿರ್ಲಿಲ್ಲ. ಓಕೆ ಓಕೆ. ಸೊ ಇವಾಗ ನಾನು ಏನ್ ಹೇಳ್ದೆ ಅಂದ್ರೆ, ಇವಾಗ ನಾವು ರಾವಣ ನಮ್ಗೆ ಗೊತ್ತಿದ್ದಾರೆ ಅಲ್ವಾ? ಇವಾಗ ರಾವಣನಲ್ಲಿ ಏನೆಲ್ಲ ಅವರಲ್ಲಿ ಗುಣಲಕ್ಷಣಗಳಿತ್ತು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ರಾವಣಲ್ಲಿ ಒಳ್ಳೆ ಗುಣದ ಜೊತೆ ಕೆಟ್ಟ ಗುಣಗಳು, ಆಸುರಿ ಗುಣಗಳು ಬಹಳ ಇದ್ವು. ಅಸುರಿ ಗುಣಗಳು ಬಿಟ್ಬಿಡಿ, ಒಳ್ಳೆ ಗುಣಗಳ ಬಗ್ಗೆ ಹೇಳಿ. ಅಂದ್ರ ಅವರು ಒಳ್ಳೆ ಗುಣ ಅಂದ್ರೆ ಭಗವಂತನ ಶಿವನ್ನೇ ಅವ್ರು ಮೆಚ್ಚಿಸ್ಕೊಂಡು ಅವರು ಅಷ್ಟುಕೊಂಡು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿರ್ತಾರ. ಅಲ್ಲಿಂದ ಅವರು ಮತ್ತೆ ಆಸುರಿ ಸ್ವಭಾವದ, ಯಾಕಂದ್ರೆ ಹುಟ್ಟಿದ್ದೆ ಆಸುರಿ ಸ್ವಭಾವದಿಂದಲ್ಲ ಒಂದ್ ಸ್ವಲ್ಪ ಅವ್ರ ಹತ್ರ ಇದ್ದಿತ್ತು ಭಕ್ತಿನೂ ಇತ್ತು, ಸ್ವಲ್ಪ ಇತ್ತು, ಬಟ್ ಇದು ಬಾಳ ಇತ್ತು ಮತ್ತೆ. ಓಕೆ. ಇವಾಗ ಭೌತಿಕವಾಗಿ ನಮ್ಗೆ ನಾವ್ ಯೋಚನೆ ಮಾಡಿದಾಗ ನಾವು ಏನನ್ನ ಪಡಿಲಿಕ್ಕೆ ನಾವ್ ಯಾವಾಗ್ಲೂ ಪ್ರಯತ್ನವನ್ನ ಪಡ್ತಾ ಇರ್ತೀವಿ. ಈಗ ನಾವ್ ಇವಾಗ ಕೃಷ್ಣ ಪ್ರಜ್ಞೆಗೆ ಬರ್ಲಿಲ್ಲ ಅಂತಂದ್ರೆ ನಮ್ಮ ಗುರಿ ಏನ್ ಇರ್ತಾ ಇತ್ತು? ಏನೆಲ್ಲ ಪಡಿಬೇಕು ಅಂತ ನಾವ್ ಯೋಚನೆ ಮಾಡ್ತಾ ಇದ್ದೀವಿ? ಮನೆ ಬೇಕು, ಮಕ್ಕಳಿಗೆ ಚೆನ್ನಾಗ್ಬೇಕು, ಇಂದ್ರಿಯ ಸುಖ ಮಾತ್ರ. ಇಂತ ಎಲ್ಲ ಕೇಳ್ತಾ ಇದ್ವಿ ಮತ್ತೆ. ಇವಾಗೆಲ್ಲ ಮನೆ, ಮಕ್ಕಳು, ಮತ್ತೆ ಹಣ ಅಲ್ವಾ, ಐಶ್ವರ್ಯ, ಸಂಪತ್ತು, ಮತ್ತೆ ಏನೆಲ್ಲ ಬೇಕು ಅಂತ ಯೋಚನೆ ಮಾಡ್ತಿದ್ವಿ, ಅಧಿಕಾರ ಅಲ್ವಾ? ಸೊ ಇವಾಗ ಆ ರಾವಣನಿಗೂ ಸಹ ಇದೆಲ್ಲ ಇತ್ತು ಅಲ್ವಾ? ಅವನ ಲಂಕೆನೆ ಸಹ ಇವಾಗ ಏನು ಅದನ್ನ ಬಂಗಾರದಿಂದ ಕಟ್ಟಿದ್ರು ಅಂತ ಹೇಳ್ತಾರೆ ಅಲ್ವಾ? ಸೊ ಎಲ್ಲವೂ ಸಹ ಅವರಲ್ಲಿ ಇತ್ತು. ಇವಾಗ ಇದು ಭಗವಂತ ಅವ್ರಿಗೆ ಒಲಿತನ ರಾವಣನಿಗೆ? ಇಲ್ಲ ಮಾತಾಜಿ. ಇಲ್ಲ. ಹಿರಣ್ಯಕಶಿಪುಗೂ ಅಷ್ಟೇ. ಹಿರಣ್ಯಕಶಿಪು ಸಹ ಸಕಲವೂ ಇತ್ತು ಅಲ್ವಾ? ಒಳ್ಳೆ ಹೆಂಡತಿ, ಮಕ್ಕಳು, ರಾಜ್ಯ, ಅಷ್ಟೊಂದು ಹಣ ಇತ್ತು, ಅಧಿಕಾರ ಇತ್ತು ಅಲ್ವಾ? ಸೊ ಅವನಿಗೆ ಇವಾಗ ಭಗವಂತ ಒಲಿದ್ರ, ನರಸಿಂಹ ಒಲಿದ್ರ ಅವ್ರಿಗೆ, ಹಿರಣ್ಯಕಶಿಪುವಿಗೆ? ಭಗವಂತನನ್ನ ಪಡಿಲಿಕ್ಕೆ ಆಯ್ತಾ ಹಿರಣ್ಯಕಶಿಪುವಿಗೆ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ? ಅವರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಪ್ರಹ್ಲಾದನ ಹತ್ರ ಏನಾದ್ರು ಇತ್ತಾ? ಧ್ರುವ ಮಹಾರಾಜನ ಹತ್ರ ಏನಾದ್ರು ಇತ್ತಾ? ಅವ್ರಿಗೆ ಭಗವಂತ ಸಿಗ್ತಾರೆ ಅಲ್ವಾ? ಮತ್ತೆ ಅವ್ರ ಹತ್ರ ಏನಿತ್ತು ಅಂತ ಹೇಳ್ಬಿಟ್ಟು ಭಗವಂತ ಅವ್ರಿಗೆ ಅಂದ್ರೆ ದೊರಕ್ತಾನೆ? ಭಕ್ತಿ ಇತ್ತು, ಶುದ್ಧ ಭಕ್ತಿ ಇತ್ತು ಅವರಲ್ಲಿ ಅಲ್ವಾ? ಸೊ ಅದರ ಕುರಿತಾಗಿ ಇಲ್ಲಿ ಪ್ರಹ್ಲಾದ ಮಹಾರಾಜ ಹೇಳ್ತಾ ಇದ್ದಾರೆ. ಅನುವಾದದಲ್ಲಿ ಏನ್ ಹೇಳ್ತಿದ್ದಾರೆ? ಪ್ರಹ್ಲಾದ ಮಹಾರಾಜನು ಮುಂದುವರಿಸಿದನು, ವ್ಯಕ್ತಿಯು ಐಶ್ವರ್ಯ, ಶ್ರೀಮಂತ ಕುಟುಂಬ, ಸೌಂದರ್ಯ, ತಪಸ್ಸು, ಶಿಕ್ಷಣ, ಇಂದ್ರಿಯ ಪಟುತ್ವ, ಕಾಂತಿ, ಪ್ರಭಾವ, ಬಲ, ಪೌರುಷ, ಬುದ್ಧಿಶಕ್ತಿ ಮತ್ತು ಯೋಗ ಶಕ್ತಿಗಳನ್ನ ಹೊಂದಿರಬಹುದು. ನೋಡಿ, ಇವೆಲ್ಲ ಇರಬಹುದು. ಈ ಎಲ್ಲ ಅರ್ಹತೆಗಳಿದ್ದರೂ ದೇವೋತ್ತಮ ಪರಮ ಪುರುಷರನ್ನ ಮೆಚ್ಚಿಸಲು ಅವನಿಗೆ ಸಾಧ್ಯವಾಗದೆ ಹೋಗಬಹುದು ಅಲ್ವಾ? ನಾವು ಇದನ್ನೆಲ್ಲ ನಾನು ಪಡ್ಕೊಂಡ್ರೆ ನಾನು ಭಗವಂತನ ಮೆಚ್ಚಿಸಬಹುದು ಅಂತ ನಾವು ಯೋಚನೆ ಮಾಡಿದ್ರೆ ಅಲ್ವಾ, ನಾವು ಮೂರ್ಖರು ಅಂತ ನಾವು ನಮ್ಮನ್ನ ಪರಿಗಣಿಸ್ಕೋಬಹುದು. ಯಾಕಂದ್ರೆ ಇದ್ಯಾವುದನ್ನು ಸಹ ಇದೆಲ್ಲ ಸಹ ನಾವು ಭಗವಂತನ ನಾವು ಮೆಚ್ಚಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಹಾಗಾದ್ರೆ ಭಗವಂತನನ್ನ ಹೇಗೆ ಮೆಚ್ಚಿಸಬಹುದು? ನಾವು ಭಕ್ತಿ ಸೇವೆಯಿಂದ ಮಾತ್ರ ಭಗವಂತನನ್ನ ಮೆಚ್ಚಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಇವಾಗ ಗಜೇಂದ್ರನು ಹಾಗೆ ಮಾಡಿದನು ಅಲ್ವಾ? ಗಜೇಂದ್ರ ಒಂದು ಆನೆ, ಅವನ ಹತ್ರ ಇದೆಲ್ಲ ಇತ್ತ? ಐಶ್ವರ್ಯ ಇತ್ತ? ಅವನ ಹತ್ರ ಏನಾದ್ರು ಒಂದು ಶ್ರೀಮಂತಿಕೆ ಇತ್ತ? ಏನಾದ್ರು ತಪಸ್ ಮಾಡಿದ್ರ ಅವರು? ಶಿಕ್ಷಣ ಇತ್ತ? ಏನಾದ್ರು ಓದಿದ್ರ ಅವರು? ಎಜುಕೇಶನ್ ಏನಾದ್ರು ಇತ್ತ ಅವ್ರಿಗೆ? ಇಲ್ಲ ಅಲ್ವಾ? ಸೊ ಆದ್ರೂ ಸಹ ಅವರು ಭಗವಂತನನ್ನ ಒಲಿಸ್ಕೊಂಡ್ರು ಅಲ್ವಾ? ಅದನ್ನ ಇಲ್ಲಿ ಪ್ರಹ್ಲಾದ ಮಹಾರಾಜ ಹೇಳ್ತಿದ್ದಾರೆ. ಗಜೇಂದ್ರನು ಹಾಗೆ ಮಾಡಿದನು. ಏನ್ ಮಾಡ್ತಾರೆ ಅವ್ರು? ಗಜೇಂದ್ರ ಭಕ್ತಿ ಸೇವೆಯನ್ನ ಮಾಡ್ತಾರೆ. ನೋಡಿ, ಅಂತಹ ಒಂದು ಸಾವು ಇನ್ನೇನು ಅವ್ರಿಗೆ ಸಾವಿನ ಸಮಯ ಅವ್ರಿಗೆ, ಗಜೇಂದ್ರನಿಗೆ ಅಲ್ವಾ? ಆದ್ರೂ ಸಹ ಅವರು ಆ ವಿಷ್ಣುವನ್ನ ಆ ಗರುಡನ ಮೇಲೆ ನೋಡಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ? ಗಜೇಂದ್ರ ಏನ್ ಮಾಡ್ತಾರೆ?
ವಿಷ್ಣುವಿನ ದರ್ಶನ ಆಗಿದ ತಕ್ಷಣನೇ ಗರುಡನ ಮೇಲೆ ಬಂದಿರುವಂತಹ ವಿಷ್ಣುವನ್ನ ನೋಡಿದ ತಕ್ಷಣ ಏನ್ ಮಾಡ್ತಾರೆ ಅವರು ಗಜೇಂದ್ರ? ಮಾತಾಜಿ ಅಲ್ಲ ಕಮಲ ಹೂವ ಹಿಡ್ಕೊಂಡು ಸ್ತುತಿಸ್ತಾರ ಮಾತಾಜಿ. ಅಲ್ವಾ, ಅಲ್ಲೇ ಇದ್ದಂತಹ ಕಮಲದ ಹೂವನ್ನ ತಗೊಂಡವರು ಭಗವಂತನಿಗೆ ಅಂದ್ರೆ ಅರ್ಪಿಸ್ತಾರೆ ಅಲ್ವಾ. ನೋಡಿ, ನಾವು ಅಂತಹ ಕ್ಲಿಷ್ಟಕರ ಸ್ಥಿತಿಯಲ್ಲಿ ಇದ್ದಾಗ ನಮ್ಗೆ ಹಾಗೆ ಭಗವಂತನಿಗೆ ಸೇವೆನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಆಗುದಿಲ್ಲ ಮಾತಾಜಿ. ಆಗೋದಿಲ್ಲ ನೋಡಿ. ಆದ್ರೆ ಗಜೇಂದ್ರ ಅವರು ಭಗವಂತನನ್ನ ಮೆಚ್ಚಿಸ್ತಾರೆ, ಆಗ ಭಗವಂತ ಅವರಿಗೆ ಪ್ರಸನ್ನನಾಗ್ತಾರೆ. ಅದನ್ನೇ ಇಲ್ಲಿ ಪ್ರಹ್ಲಾದ ಮಹಾರಾಜ ಅನುವಾದದಲ್ಲಿ ಹೇಳ್ತಾ ಇದಾರೆ. ಬಾಬಾ ತುಳಸಿದ ಪ್ರಭುಪಾದರು ಏನೇ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಹರೇ ಕೃಷ್ಣ. ಯಾರಾದ್ರೂ ಓದಿ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಭಾವಾರ್ಥ: ಯಾವುದೇ ಭೌತ ಅರ್ಹತೆಯು ದೇವೋತ್ತಮ ಪರಮ ಪುರುಷನನ್ನು ಮೆಚ್ಚಿಸುವ ಸಾಧನವಾಗುವುದಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಭಕ್ತಿ ಸೇವೆಯಿಂದ ಮಾತ್ರವೇ ಭಗವಂತನನ್ನು ತಿಳಿದುಕೊಳ್ಳುವುದು ಸಾಧ್ಯ. ಭಕ್ತ್ಯಾ ಮಾಂ ಅಭಿಜಾನಾತಿ. ಭಕ್ತನ ಸೇವೆಯು ಮೆಚ್ಚುಗೆಯಾಗದೆ ಹೋದರೆ ಭಗವಂತನು ಅವನಿಗೆ ಪ್ರಕಟನಾಗುವುದಿಲ್ಲ. ನಾಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾ ಸಮಾವೃತಃ. ಇದೇ ಸಕಲ ಶಾಸ್ತ್ರಗಳ ನಿರ್ಣಯ. ಕೇವಲ ಚಿಂತನೆಯಿಂದಾಗಲಿ ಭೌತ ಅರ್ಹತೆಗಳಿಂದಾಗಲಿ ದೇವೋತ್ತಮ ಪರಮ ಪುರುಷನನ್ನು ಅರಿಯುವುದು ಸಾಧ್ಯವಿಲ್ಲ. ಸಮೀಪಿಸುವುದಂತೂ ಇಲ್ಲವೇ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಅಲ್ವಾ, ಇವಾಗ ನಾವು ನೋಡ್ತಾ ಇದೀವಲ್ವಾ, ಈಗಿನ ಕಾಲದಲ್ಲಿ ಅಪ್ಪ ಅಮ್ಮನಿಗೆ ಮ್ಯಾಕ್ಸಿಮಮ್ ಇಬ್ರು ಮಕ್ಳು ಇರ್ತಾರೆ ಅಲ್ವಾ. ಅವರು ಎಲ್ಲಿರ್ತಾರೆ? ಅವರು ಫಾರಿನ್ ಕಂಟ್ರಿಲಿ ಇರ್ತಾರೆ. ಫಾರಿನ್ ಕಂಟ್ರಿಲಿ ಇದ್ಕೊಂಡು ಅವರು ಇಲ್ಲೇನ್ ಮಾಡ್ತಾರೆ, ತಂದೆ ತಾಯಿಗಳನ್ನ ಅವ್ರೇನ್ ನೆಗ್ಲೆಕ್ಟ್ ಮಾಡಿರೋದಿಲ್ಲ ಅಲ್ವಾ. ಚೆನ್ನಾಗಿರೋ ಒಂದು ಬಂಗ್ಲೆಲೇನೆ ತಂದೆ ತಾಯಿಗಳನ್ನ ಇಟ್ಟಿರ್ತಾರೆ. ಮತ್ತೆ ಅಲ್ಲಿಂದ ಅವರು ಸಮಯಕ್ಕೆ ಸರಿಯಾಗಿ ಹಣವನ್ನು ಕಳಿಸ್ತಾ ಇರ್ತಾರೆ. ಮತ್ತೆ ಇಲ್ಲಿ ಮನೆಯಲ್ಲೂ ಸಹ ಅವ್ರನ್ನ ನೋಡ್ಕೊಳ್ಲಿಕ್ಕೆ ಯಾರನ್ನಾದ್ರೂ ಅವರು ಅಂದ್ರೆ ಇಟ್ಟಿರ್ತಾರೆ, ಅಪಾಯಿಂಟ್ ಮಾಡಿರ್ತಾರೆ. ಮತ್ತೆ ಅಡಿಗೆ ಮಾಡ್ಲಿಕ್ಕೊಂಡ್ಲಿಕ್ಕೂ ಸಹ ಅಡಿಗೆಯವ್ರನ್ನ ಸಹ ಇಟ್ಟಿರ್ತಾರೆ. ಅವ್ರಿಗೆ ಯಾವ್ದ್ರಲ್ಲೂ ಸಹ ಕೊರತೆ ಇರೋದಿಲ್ಲ. ಅವ್ರು ತುಂಬಾ ಸಂತೋಷವಾಗಿರ್ತಾರ ಅಂತ ತಂದೆ ತಾಯಿಗಳು ತುಂಬಾ ಸಂತೋಷವಾಗಿರ್ತಾರ? ಇಲ್ಲ ಮಾತಾಜಿ, ಇಲ್ಲ. ಯಾಕೆ ಸಂತೋಷವಾಗಿರಲ್ಲ? ಎಲ್ಲ ಬೇಕಾಗಿರೋದಿಲ್ಲೂ ಸಹ ಅವ್ರ ಮಕ್ಕಳು ಒದಗಿಸಿ ಕೊಡ್ತಾ ಇದಾರಲ್ವಾ ತಂದೆ ತಾಯಿಗಳಿಗೆ. ಪ್ರೀತಿ ಸಿಗಲ್ಲ ಮಾತಾಜಿ. ಅವ್ರ ಮಕ್ಕಳಿಂದ ಪ್ರೀತಿ ಇರೋದಿಲ್ಲ ಮಾತಾಜಿ. ಮಕ್ಕಳಿಂದ ಪ್ರೀತಿ ಸಿಗಲ್ಲ ಅವರು ಅಲ್ವಾ. ಅದೇ ತರನೇ ನೋಡಿ, ಇಲ್ಲಿ ಭಗವಂತನು ಸಹ ನಮ್ಮ ಯಾವುದೇ ಒಂದು ಭೌತ ಹರತೆಯನ್ನ ಅವ್ರು ನೋಡಿ ಅವರು ಮೆಚ್ಚುಗೆನ ಮೆಚ್ಚುಗೆನ ಸೂಚಿಸೋದಿಲ್ಲ ಅವರು. ನಾವು ಅವ್ರಿಗೆ ಭಗವಂತನನ್ನ ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದೇನು? ಇವಾಗ ತಂದೆ ತಾಯಿಗಳು ಅವರ ಮಕ್ಕಳಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ಹಣ ಕಳ್ಸೋದು ಒಂದ್ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ಅಲ್ವಾ, ಒಂದು ಚಿಕ್ಕ ಮನೇಲಿ ಇದ್ರೂ ಪರವಾಗಿಲ್ಲ ಅಲ್ವಾ. ಅವ್ರ ಮಕ್ಕಳು ಪ್ರೀತಿಯಿಂದ ಒಂದೆರಡು ಮಾತು ಆಡ್ತಾರ ಅನ್ನೋದನ್ನೇ ಅವರು ನೋಡ್ತಾ ಇರ್ತಾರೆ ಅಲ್ವಾ. ಅದನ್ನೇ ಇಲ್ಲಿ ಭಗವಂತನು ಸಹ ಆ ಭಕ್ತಿ ಸೇವೆಯನ್ನ ಮಾತ್ರವೇ ಅವರು ನಮ್ಮಿಂದ ನಿರೀಕ್ಷಣೆ ಮಾಡ್ತಾ ಇರ್ತಾರೆ ಅಲ್ವಾ. ಮತ್ತೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಭಕ್ತಿ ಸೇವೆಯಿಂದ ಮಾತ್ರವೇ ಭಗವಂತನನ್ನ ತಿಳಿದುಕೊಳ್ಳುವುದು ಸಾಧ್ಯ. ಭಕ್ತ್ಯಾಮಾಂ ಅಭಿಜಾನಾತಿ. ಸೊ ಇದು ಯಾವ ಶ್ಲೋಕ, ಎಲ್ಲಿ ಬರುತ್ತೆ ಇದು? ಭಕ್ತ್ಯಾಮಾಂ ಅಭಿಜಾನಾತಿ. ನನ್ನನ್ನ ತಿಳ್ಕೊಳ್ಲಿಕ್ಕೆ ಭಕ್ತಿಯಿಂದ ಮಾತ್ರ ಸಾಧ್ಯ. ನನ್ನ ಲೋಕವನ್ನ ಪ್ರವೇಶ ಮಾಡ್ಲಿಕ್ಕೆ ಭಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ ಅಲ್ವಾ. ಇದು ಯಾವ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ? ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ. ಹರೇ ಕೃಷ್ಣ. ಆ ಶ್ಲೋಕ ಬರುತ್ತಾ ಮಾತಾಜಿ? 9ನೇ ಅಧ್ಯಾಯ ಅಲ್ಲ, ಆ ಶ್ಲೋಕ ಬರುತ್ತಾ? ಭಕ್ತ್ಯಾಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ. ಹೇಳಿ ಮಾತಾಜಿ. ಇದು ಆಕ್ಚುಲಿ ಬಾಹ್ಯಾಟ್ಗಿದೆ ಅನ್ಸುತ್ತಲ್ಲ ಭಕ್ತಿ ಶಾಸ್ತ್ರಿಯಲ್ಲಿ. ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಕರೆಕ್ಟ್ ಮಾತಾಜಿ. ವಿಶತೆ ತದನಂತರಂ ಅಲ್ವಾ. ಇಲ್ಲಿ ಏನ್ ಹೇಳ್ತಾ ಇದಾರೆ? ಭಕ್ತ್ಯಾಮಾಂ ಅಭಿಜಾನಾತಿ. ನನ್ನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಭಕ್ತಿಯಿಂದ ಮಾತ್ರ ಸಾಧ್ಯ. ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ ಅಲ್ವಾ. ಸೊ ಯಾವಾಗ ಅವರು ಭಕ್ತಿಯಿಂದ ಅವರು ನನ್ನನ್ನ ಅರ್ಥ ಮಾಡ್ಕೋತಾರೋ ಮತ್ತೆ ಅದೇ ಒಂದು ಸ್ಥಿತಿಯಲ್ಲಿ ಅವ್ರು ಇರ್ತಾರೋ ಅವಾಗಷ್ಟೇನೆ ಅವರು ನನ್ನ ಒಂದು ಪರಂಧಾಮವನ್ನ ಅವರು ಪ್ರವೇಶಿಸ್ಲಿಕ್ಕೆ ಸಾಧ್ಯ. ಅಥವಾ ನನ್ನ ಒಂದು ಏನು ಹೇಳ್ತಾರೆ ಆ ಸೀಕ್ರೆಟ್ಸ್ ಏನಿದೆ ಅದನ್ನ ಅವರು ಪ್ರವೇಶಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಅಲ್ವಾ. ಭಕ್ತನ ಸೇವೆಯು ಮೆಚ್ಚುಗೆಯಾಗದೆ ಹೋದರೆ ಭಗವಂತನು ಅವನಿಗೆ ಪ್ರಕಟನಾಗುವುದಿಲ್ಲ ಅನ್ನೋದನ್ನು ಸಹ ನಮ್ಗೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ನಾ ಅಹಂ ಪ್ರಕಾಶ ಸರ್ವಸ್ಯ ಯೋಗಮಾಯ ಸಮಾವೃತಃ. ಸೊ ಈ ಶ್ಲೋಕ ಯಾವ್ದ್ರಲ್ಲಿ ಬರುತ್ತೆ? ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯ ಸಮಾವೃತಃ. ಭಗವಂತ ಹೇಳ್ತಾರೆ, ನಾನು ಕೆಲವರಿಗೆ ಪ್ರಕಟನಾಗೋದಿಲ್ಲ, ನಾನು ಮೂಢರಿಗೆ ಪ್ರಕಟನಾಗುವುದಿಲ್ಲ, ನಾನು ನನ್ನ ಅಂತರಂಗ ಶಕ್ತಿಯಿಂದ ನಾನು ಆವೃತಗೊಳಿಸ್ಕೊಂಡಿರ್ತೀನಿ ಅಂತ ಹೇಳ್ತಾರೆ ಅಲ್ವಾ. ಇದು ಎಲ್ಲಿ ಹೇಳ್ತಾರೆ? ಭಗವದ್ಗೀತೆ ಯಾವ ಒಂದು ಅಧ್ಯಾಯದಲ್ಲಿ ಹೇಳ್ತಾರೆ? ನಾ ಅಹಂ ಪ್ರಕಾಶ ಸರ್ವಸ್ಯ ಯೋಗಮಾಯ ಸಮಾವೃತಃ.
ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಂ ಅವ್ಯಯಂ. ಸೊ ಇದು ಯಾವ ಒಂದು ಅಧ್ಯಾಯದಲ್ಲಿ ಬರುತ್ತೆ? 7ನೇ ಅಧ್ಯಾಯ ಮಾತಾಜಿ. 7ನೇ ಅಧ್ಯಾಯ ಮಾತಾಜಿ, ಕರೆಕ್ಟ್. ಸೊ 7ನೇ ಅಧ್ಯಾಯ 25ನೇ ಶ್ಲೋಕದಲ್ಲಿ ಬರುತ್ತೆ ಅಲ್ವಾ? ಸೊ ನಾನು ಮೂಢರಿಗೆ ನನ್ನನ್ನು ವ್ಯಕ್ತಪಡಿಸೋದಿಲ್ಲ ಅಲ್ವಾ, ನಾನು ನನ್ನನ್ನ ನನ್ನ ಅಂತರಂಗ ಶಕ್ತಿನ ನಾನು ಆವೃತಗೊಳಿಸ್ಕೋತೀನಿ ಅಂತ ಹೇಳ್ತಾರೆ ಅಲ್ವಾ. ಸೊ ಆದ್ರೆ ಅವ್ರಿಗೆ ನನಗೆ ಯಾವುದೇ ಒಂದು ಹುಟ್ಟು ಅನ್ನೋದು ಇಲ್ಲ. ಸೊ ಈ ನನ್ನ ಕುರಿತಾಗಿ ಅವ್ರಿಗೆ ಅರ್ಥ ಮಾಡ್ಕೊಂಡಿರೋದಿಲ್ಲ ಅವ್ರು ನನ್ನನ್ನ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಭಗವಂತ ಅಲ್ವಾ. ಇದೇ ಸಕಲ ಶಾಸ್ತ್ರಗಳ ನಿರ್ಣಯ. ಸೊ ಇವಾಗ ನಮ್ಗೆ ಇಲ್ಲಿ ನಾವು ಭಗವಂತ ಪಾರ್ಶಿಯಾಲಿಟಿ ಮಾಡ್ತಾ ಇದ್ದಾರಾ? ಪಾರ್ಶಿಯಾಲಿಟಿ ಮಾಡ್ತಿದ್ದಾರೆ ಅಂತ ನಮ್ಗೆ ಅನ್ಸುತ್ತಾ? ಇಲ್ಲ ಮಾತಾಜಿ. ನಮ್ಗೆ ಏನ್ ಹೇಳ್ತಾರೆ ಕೃಷ್ಣ ಅವ್ರ 9ನೇ ಅಧ್ಯಾಯದಲ್ಲಿ? ಅವರು ಪಾರ್ಶಿಯಾಲಿಟಿ ಮಾಡ್ತಾರೆ ಅಂತ ಹೇಳ್ತಾರಾ? ಸಮಂ ಸರ್ವೇಶು ಭೂತೇಶು ಅಲ್ವಾ, ಎಲ್ಲರನ್ನೂ ಸಹ ಅವರು ಒಂದೇ ತೆರನಾಗಿ ಅವರು ಕಾಣ್ತಾರೆ ಅಲ್ವಾ. ನಮ್ಗೆ ಇಲ್ಲಿ ನೋಡಿದ್ರೆ ಏನ್ ಅನ್ಸುತ್ತೆ? ಪಾರ್ಶಿಯಾಲಿಟಿ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಅಲ್ವಾ. ನಾವ್ ಅದನ್ನ ಒಪ್ಕೋಬಹುದಾ? ಭಗವಂತ ಪಾರ್ಶಿಯಾಲಿಟಿ ಮಾಡ್ತಾ ಇದ್ದಾನ? ಇಲ್ಲ ಮಾತಾಜಿ, ಅವ್ರು ಪಾರ್ಶಿಯಾಲಿಟಿ ಮಾಡ್ತಾ ಇಲ್ಲ ಅಲ್ವಾ. ಇವಾಗ ನೋಡಿ, ಸೂರ್ಯನ ಬೆಳಕು ಎಲ್ಲರಿಗೂ ಸಹ ಅದು ಸಿಗ್ಲಿಕ್ಕೆ ಸಾಧ್ಯ ಅಲ್ವಾ. ನಾನಿವಾಗ ಒಂದು ಬುರ್ಕ ಹಾಕೊಂಡ್ಬಿಟ್ಟು 4 ಗೋಡೆಗಳ ಮಧ್ಯದಲ್ಲಿ ನಾನು ಏನು ಇರೋ ತರ ನಾನು ಮಾಡ್ಕೊಂಡ್ಬಿಟ್ರೆ ಆಗ ನಾನು ಸೂರ್ಯನನ್ನ ಹಳದ್ರೆ ಸರಿ ಹೋಗುತ್ತಾ? ಓ, ಸೂರ್ಯ ನನಗೆ ಬೆಳಕನ್ನ ಕೊಡ್ತಿಲ್ಲ ಅಂತಂದ್ರೆ ಸರಿ ಹೋಗುತ್ತಾ? ಇಲ್ಲ ಅಲ್ವಾ. ಸೊ ಭಗವಂತ ಅವರು ಆ ಒಂದು ತನ್ನ ಪ್ರೀತಿಯನ್ನ ಕೊಡ್ಲಿಕ್ಕೆ ಅವರು ಎಲ್ಲರಿಗೂ ಸಹ ಅವರು ತಯಾರಾಗಿದ್ದಾರೆ. ಆದ್ರೆ ನಾವು ಅವ್ರ ಹತ್ರ ಹೋಗಿ ಅದನ್ನ ಪಡ್ಕೊಳ್ಲಿಕ್ಕೆ ನಾವು ತಯಾರಾಗಿಲ್ಲ ಅಲ್ವಾ. ಸೊ ಅದಕ್ಕೇನೆ ಭಗವಂತ ಯಾವಾಗ್ಲೂ ಸಹ ಅವರು ಪಾರ್ಶಿಯಾಲಿಟಿ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಅದಕ್ಕೇನೆ ಇಲ್ಲಿ ಹೇಳೋದು. ಸೊ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ? ಎಲ್ಲ ಸಕಲ ಶಾಸ್ತ್ರಗಳ ನಿರ್ಣಯ ಏನು? ಭಗವಂತ ಯಾರಿಗೆ ಪ್ರಕಟಗೊಳ್ತಾನೆ, ಯಾರು ಭಕ್ತಿಯನ್ನ ಮಾಡ್ತಾರೋ ಅವರಿಗೆ ಮಾತ್ರನೇ ಪ್ರಕಟಗೊಳ್ತಾರೆ. ಸೊ ಯಾರು ಏನು ಭಗವಂತನಿಗೆ ಭಕ್ತಿಯನ್ನ ಮಾಡೋದಿಲ್ವೋ ಅವ್ರಿಗೆ ಭಗವಂತ ಅವರು ಪ್ರಕಟಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದೇ ಎಲ್ಲ ಶಾಸ್ತ್ರಗಳ ನಿರ್ಣಯ. ಕೇವಲ ಚಿಂತನೆಯಿಂದಾಗಲಿ ಭೌತ ಅರ್ಹತೆಗಳಿಂದಾಗಲಿ ದೇವೋತ್ತಮ ಪರಮಪುರುಷನನ್ನ ಅರಿಯುವುದು ಸಾಧ್ಯವಿಲ್ಲ, ಸಮೀಪಿಸುವುದಂತೂ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಅಲ್ವಾ. ನನಗೆ ಇವಾಗ ತುಂಬಾ ಡಿಗ್ರಿಗಳಿರ್ಬೋದು, ನಾನು ಎಷ್ಟೊಂದು ಓದಿರ್ಬೋದು, ನನಗೆ ಭಗವಂತ ಸಿಕ್ಬಿಡ್ತಾನ? ಇಲ್ಲ ಇಲ್ಲ. ಆದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಅವ್ರಿಗೆ ಏನು ಹೆಚ್ಚು ಮನ್ನಣೆಯನ್ನ ಕೊಡ್ತಾರೆ ಅಲ್ವಾ. ಆದ್ರೆ ಭಗವಂತನ ಕಡೆಯಿಂದ ನೋಡಿದಾಗ ಅವ್ರಿಗೆ ಯಾವುದೇ ಒಂದು ಮನ್ನಣೆ ಇಲ್ಲ ಅಲ್ವಾ. ಎಷ್ಟೇ ಒಂದು ಅವರು ಏನು ಡಿಗ್ರಿ ಮೇಲೆ ಡಿಗ್ರಿ ಪಡೆದಿದ್ರು ಸಹ ಅವರು ಭಗವಂತನನ್ನ ಅರ್ಥ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ, ಭಗವಂತನ ಸಮೀಪಕ್ಕೆ ಹೋಗ್ಲಿಕ್ಕೂ ಸಹ ಸಾಧ್ಯ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಭೌತಿಕ ಅರ್ಹತೆಗಳು, ಇದಕ್ಕಿಂತ ಮುಂಚೆ ಹೇಳಿದ್ರಲ್ಲ, ಐಶ್ವರ್ಯ, ಶ್ರೀಮಂತ ಕುಟುಂಬ, ತಪಸ್ಸು, ಶಿಕ್ಷಣ, ಮತ್ತೆ ಬಲ, ಪೌರುಷ, ಬುದ್ಧಿಶಕ್ತಿ, ಯೋಗ ಶಕ್ತಿ, ಇದು ಯಾವುದೇ ಹೊಂದಿದ್ರು ಸಹ ನಾವು ಭಗವಂತನನ್ನ ನಾವು ಅರಿಲಿಕ್ಕೂ ಸಾಧ್ಯ ಇಲ್ಲ, ಅವರ ಸಮೀಪವಂತ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಭಕ್ತಿಯ ಬಗ್ಗೆ ನಮ್ಗೆ ಇಲ್ಲಿ ಅದರ ಮಹತ್ವದ ಒತ್ತನ್ನ ನಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಸೊ 10ನೇ ಶ್ಲೋಕವನ್ನ ನಾವು ತಿಳ್ಕೊಳ್ಳೋಣಂತೆ. ವಿಪ್ರಾದ್ವಿಷಡ್ಗುಣ ಯುತಾದರಾವಿಂದನಾಭ ಪಾದಾರವಿಂದಾ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನೇ ಹಿತಾರ್ಥ ಪ್ರಾಣಂ ಪುನಾತಿ ಸಕುಲಂ ನತು ಭೂರಿ ಮಾನಃ. ಶ್ಲೋಕ 10. ವಿಪ್ರಾದ್ವಿಷಡ್ಗುಣಯುತಾದರವಿಂದನಾಭಾ ಪಾದಾರವಿಂದಾ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನೇ ಹಿತಾರ್ಥ ಪ್ರಾಣಂ ಪುನಾತಿ ಸಕುಲಂ ನತು ಭೂರಿ ಮಾನಃ. ಹರೇ ಕೃಷ್ಣ. ನಾನು ಒಂದ್ ಲೈನ್ ಹೇಳಿದಾದ್ಮೇಲೆ ನೀವು ಅದನ್ನ ಹೇಳಿ ಎಲ್ಲರೂ. ಶ್ಲೋಕ 10. ವಿಪ್ರಾದ್ವಿಷಡ್ಗುಣಯುತಾಧರವಿಂದನಾಭಾ ವಿಪ್ರಾದ್ವಿಷಡ್ಗುಣಯುತಧಾರವಿಂದನಾಭಾ ಪಾದಾರವಿಂದಾ ವಿಮುಖಾತ್ ಶ್ವಪಚಂ ವರಿಷ್ಠಂ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನೇ ಹಿತಾರ್ಥ ಮನ್ಯೇ ತದರ್ಪಿತ ಮನೋವಚನೇ ಹಿತಾರ್ಥ ಪ್ರಾಣಂ ಪುನಾತಿ ಸಕುಲಂ ನತು ಭೂರಿ ಮಾನಃ. ಪುನಾತಿ ನತು ಭೂರಿ ಮಾನಃ. ಹರೇ ಕೃಷ್ಣ. ಯಾರಾದ್ರೂ ಒಂದ್ಸತಿ ಓದಿ ಶ್ಲೋಕವನ್ನ. ಶ್ಲೋಕ 10.
ವಿಪ್ರಾದ್ವಿಷಡ್ಗುಣಯುತಧಾರವಿಂದನಾಭ ಪಾದಾರವಿಂದ ವಿಮುಖಾಶ್ವಪಚ್ಚ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನೆ ಹಿತಾರ್ಥ ಪ್ರಾಣಂ ಪುನಾತಿ ಸಕುಲಂ ನತು ಭೂರಿಮಾನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪದಾರ್ಥ ಓದಿ ಮಾತಾಜಿ. ಮಾತಾಜಿ ಪದಾರ್ಥ ವಿಪ್ರಾತ್ ಬ್ರಾಹ್ಮಣನಿಗಿಂತ ದ್ವಿಷಡ್ಗುಣ ಯುತಾತ್ ಬ್ರಾಹ್ಮಣಿಕೆಯ 12 ಗುಣಗಳಿಂದ ಕೂಡಿದ ಅರವಿಂದ ನಾಭ ನಾಭಿ ಕಮಲವುಳ್ಳ ವಿಷ್ಣುವಿನ ಪಾದಾರವಿಂದ ಪಾದಕಮಲಗಳಿಗೆ ವಿಮುಖಾತ್ ಭಕ್ತಿ ಸೇವೆ ಮಾಡಲು ಇಷ್ಟವಿಲ್ಲದ ಶ್ವಪಚಂ ನೀಚ ಕುಲದಲ್ಲಿ ಹುಟ್ಟಿದವನು ಅಥವಾ ನಾಯಿ ತಿನ್ನುವವನು ವರಿಷ್ಠಂ ಶ್ರೇಷ್ಠನೆಂದು ಮನ್ಯೆ ನಾನು ಭಾವಿಸುತ್ತೇನೆ ತತ್ತರ್ಪಿತ ದೇವನ ಪಾದಕಮಲಗಳಲ್ಲಿ ಶರಣು ಹೋದ ಮನಃ ಅವನ ಮನಸ್ಸು ವಚನ ಮಾತು ಹಿಹಿತ ಪ್ರತಿಯೊಂದು ಕಾರ್ಯ ಅರ್ಥ ಹಣ ಪ್ರಾಣಂ ಪ್ರಾಣ ಇವುಗಳಿಂದ ಪುನಾತಿ ಪವಿತ್ರಗೊಳಿಸುವನು ಸ ಅವನು ಆ ಭಕ್ತನು ಕುಲಂ ತನ್ನ ವಂಶವನ್ನು ನ ಅಲ್ಲ ತು ಆದರೆ ಭೂರಿಮಹನ ತಾನು ಪ್ರತಿಷ್ಠಿತ ವ್ಯಕ್ತಿಯೆಂದು ಸುಳ್ಳೇ ಭಾವಿಸುವವನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸೊ ನಾವಿವಾಗ ಇನ್ನ ಒಂದು ಸಿಚುಯೇಷನ್ ನೋಡೋಣಂತೆ. ಇವಾಗ ಒಬ್ಬ ತಂದೆ ತಾಯಿಗೆ 2 ಮಕ್ಳಿರ್ತಾರೆ. ಒಬ್ಬ ಮಗ ತುಂಬಾ ಓದಿರ್ತಾನೆ, ತುಂಬಾ ಓದಿ ಮತ್ತೆ ತುಂಬಾ ಹೆಸರು ಹಣ ಏನೆಲ್ಲ ಒಂದು ಸಮಾಜದಲ್ಲಿ ಬೇಕೋ ಅದೆಲ್ಲವನ್ನ ಅವನು ಗಳಿಸಿರ್ತಾನೆ. ಆದ್ರೆ ಅವನು ತಂದೆ ತಾಯಿಗಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ತಂದೆ ತಾಯಿಗಳಂದ್ರೆ ಅಸಡ್ಡೆ. ಅವನಿಗೆ ಮೊದ್ಲು ಅವನ ಕೆಲಸ ಮತ್ತೆ ಅವನ ಅಧಿಕಾರ ಅದ್ರ ಬಗ್ಗೆ ಅವನಿಗೆ ಹೆಚ್ಚು ಗಮನ. ಇನ್ನ ಒಬ್ಬ ಮಗ ಇರ್ತಾನೆ, ಅವನಿಗೆ ವಿದ್ಯೆ ಏನು ಹತ್ತಿರೋದಿಲ್ಲ, ಅವನು ಯಾವ್ದೋ ಒಂದು ಚಿಕ್ಕ ಕೆಲಸದಲ್ಲಿ ಇರ್ತಾನೆ. ಆದ್ರೆ ತಂದೆ ತಾಯಿಗಳನ್ನ ಅವನು ತುಂಬಾ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ. ಸೊ ನಿಮ್ಗೆ ಇವಾಗ ಈ 2 ಮಕ್ಕಳಲ್ಲಿ ನಿಮ್ಗೆ ಯಾವ ಮಗ ನಿಮ್ಗೆ ಅಂದ್ರೆ ಸರಿಯಾದ ಒಂದು ನಡತೆ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಎರಡನೇ ಹುಡುಗ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋ ಅವನು ಮಾತಾಜಿ. ಓದದ ಸರ್ಟಿಫಿಕೇಟ್ ಅದು ಆಧ್ಯಾತ್ಮಿಕಕ್ಕೆ ಏನೂ ಉಪಯೋಗ ಆಗಲ್ಲ. ಆಧ್ಯಾತ್ಮಿಕತೆ ಬಿಟ್ಟು ಬಿಡಿ, ಅಲ್ಲಿ ಆಧ್ಯಾತ್ಮಿಕತೆ ಇಲ್ಲ. ಜಸ್ಟ್ ಇವಾಗ ಒಬ್ಬ ತಂದೆ ತಾಯಿಗೆ ಆ 2 ಮಕ್ಕಳಲ್ಲಿ ಯಾರು ತುಂಬಾ ಸರಿಯಾಗಿ ನೋಡ್ಕೋತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ತಂದೆ ತಾಯಿಗಳಿಗೆ ಯಾವ ಮಗ ಅಂದ್ರೆ ತುಂಬಾ ಪ್ರೀತಿ ಅನ್ಸುತ್ತೆ? ಎರಡನೇ ಮಗ ಮಾತಾಜಿ. ಎರಡನೇ ಅವ್ರ ಮಾತಾಜಿ. ಮಾನವೀಯತೆ ಆದ್ರೆ ಇರುತ್ತೆ. ಮೊದಲನೇ ಮಗ ತುಂಬಾ ಹೆಸರು ಕೊಡ್ತಾ ಇದ್ದಾನೆ, ಅಂದ್ರೆ ಎಷ್ಟು ತಂದು ಕೊಡ್ತಾ ಇದ್ದಾನೆ ತಂದೆ ತಾಯಿಗಳಿಗೆ. ವಾಸ್ತವಿಕವಾಗಿ ಇವಾಗದ ಕಲಿಯುಗದಲ್ಲಿ ಈ ಮೊದಲನೇ ಮಗನಿಗೆ ಪ್ರೀತಿ ಅನ್ಕೊಳ್ತೀನಿ ಮಾತಾಜಿ. ನಿಜವಾಗಿ ಮಗನಾಗಿ ಕರ್ತವ್ಯ ಪರಿಪಾಲನೆ ಮಾಡೋದು 2ನೇ ಮಗ ಮಾತಾಜಿ. ಓಕೆ. ಸೊ ಇವಾಗ ಇಲ್ಲೂ ಸಹ ನಮ್ಗೆ ಪ್ರಹ್ಲಾದ ಮಹಾರಾಜ ಅದನ್ನೇ ಹೇಳ್ತಾ ಇದ್ದಾರೆ. ಇವಾಗ ಒಬ್ಬ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ಬಹುದು, ಅವನು 12 ಗುಣಗಳನ್ನು ಸಹ ಹೊಂದಿರಬಹುದು. ಆದ್ರೆ ಅವನು ಭಕ್ತಿಯನ್ನ ಮಾಡಿಲ್ಲ ಅಂತಂದ್ರೆ ಅವನು ಈಗ ಚಂಡಾಲ ಅಂದ್ರೆ ಯಾರು? ನಾಯಿಯನ್ನ ತಿಂತಾರಲ್ಲ ಅವ್ರನ್ನ ಚಂಡಾಲರು ಅಂತ ಕರೀತಾರೆ. ಆ ನಾಯಿಯನ್ನ ತಿನ್ನೋಂತಹ ಚಂಡಾಲ ಅವನೇನಾದ್ರೂ ಭಕ್ತಿಯನ್ನ ಮಾಡ್ತಿದ್ರೆ ಆ ಬ್ರಾಹ್ಮಣ 12 ಗುಣಗಳನ್ನ ಪರಿಪೂರ್ಣವಾಗಿ ಹೊಂದಿರುವ ಬ್ರಾಹ್ಮಣ ಆ ಚಂಡಾಲನಿಗಿನ್ನ ಕಡೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಹ್ಲಾದ ಮಹಾರಾಜ. ಇವಾಗ ಅನುವಾದವನ್ನ ನಾವು ನೋಡೋಣಂತೆ. ಹರೇ ಕೃಷ್ಣ. ಯಾರಾದ್ರೂ ಅನುವಾದವನ್ನ ಓದಿ. ಕೃಷ್ಣ ಮಾತಾಜಿ. ಅನುವಾದ. ಬ್ರಾಹ್ಮಣನೊಬ್ಬನು ಸನತ್ಸುಜಾತ ಎಂಬ ಕೃತಿಯಲ್ಲಿ ನಿರೂಪಿಸಿರುವಂತೆ ಎಲ್ಲಾ 12 ಬ್ರಾಹ್ಮಣ್ಯ ಅರ್ಹತೆಗಳನ್ನು ಪಡೆದಿದ್ದು ಭಕ್ತನಾಗಿರದಿದ್ದರೆ, ಭಗವಂತನ ಚರಣ ಕಮಲಗಳ ಬಗೆಗೆ ವಿಮುಖನಾಗಿದ್ದರೆ ಅವನು ತನ್ನ ಮನಸ್ಸು, ಮಾತು, ಕಾರ್ಯ, ಐಶ್ವರ್ಯ, ಜೀವ ಸಮಸ್ತವನ್ನು ಪರಮಪ್ರಭುವಿಗೆ ಅರ್ಪಿಸಿದ ಶ್ವಪಚನಿಗಿಂತಲೂ ಖಂಡಿತವಾಗಿಯೂ ಕೆಳಮಟ್ಟದವನಾಗುತ್ತಾನೆ. ಆ ಭಕ್ತನು ಈ ಬ್ರಾಹ್ಮಣನಿಗಿಂತ ಉತ್ತಮನು, ಏಕೆಂದರೆ ಭಕ್ತನು ತನ್ನ ಇಡೀ ಕುಟುಂಬವನ್ನೇ ಪರಿಶುದ್ಧಗೊಳಿಸಬಲ್ಲನು. ಈ ಬ್ರಾಹ್ಮಣನೆನಿಸಿಕೊಳ್ಳುವವನು ಮಿಥ್ಯಾ ಗರ್ಭದಲ್ಲಿ ಮುಳುಗಿ ಹೋಗಿದ್ದು ತನ್ನನ್ನು ಕೂಡ ಪರಿಶುದ್ಧಗೊಳಿಸಿಕೊಳ್ಳಲಾರನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರಲ್ಲ ಪ್ರಹ್ಲಾದ ಮಹಾರಾಜ. ನೋಡಿ ಇಲ್ಲಿ ಯಾರ್ಯಾರಿಗೆ ಕಂಪ್ಯಾರಿಸನ್ ಕೊಡ್ತಾ ಇದಾರೆ? ಬ್ರಾಹ್ಮಣನಿಗೂ ಮತ್ತೆ ಶ್ವಪಚನಿಗೂ ಇಲ್ಲಿ ಕಂಪ್ಯಾರಿಸನ್ ಕೊಡ್ತಾ ಇದಾರೆ. ಬ್ರಾಹ್ಮಣನಿಗೆ ಎಲ್ಲಾ ಅರ್ಹತೆ ಇದೆ ಅಲ್ವಾ, ಈ 12 ಗುಣಗಳಿದೆ. ಆದ್ರೆ ಅವನು ಭಗವಂತನ ಭಕ್ತಿಯನ್ನ ಅವನು ಮಾಡ್ತಾ ಇಲ್ಲ, ಭಗವಂತನ ಚರಣ ಕಮಲಗಳಲ್ಲಿ ತನ್ನನ್ನು ತಾನು ಅರ್ಪಿಸ್ಕೊತಾ ಇಲ್ಲ. ತನ್ನ ಕಾಯ ವಾಚ ಮನಸ್ಸ ಅದನ್ನ ಭಗವಂತನಿಗೆ ಅರ್ಪಿಸಿಲ್ಲ. ಆದ್ರೆ ಒಬ್ಬ ಶ್ವಪಚ ಅವನು ತನ್ನ ಕಾಯ ವಾಚ ಮನಸ್ಸ ಅದನ್ನ ಭಗವಂತನಿಗೆ ಅರ್ಪಿಸಿದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ? ಆ ಬ್ರಾಹ್ಮಣ ಆ ಶ್ವಪಚನಿಗಿಂತ ಖಂಡಿತವಾಗಿ ಕೆಳಮಟ್ಟದವನಾಗಿರ್ತಾನೆ ಅಂತ ಹೇಳ್ತಾ ಇದಾರೆ ಇಲ್ಲಿ. ಮತ್ತೆ ಇನ್ನ ಯಾವ ತರ ಒಂದು ನಮ್ಗೆ ತುಂಬಾ ಮುಖ್ಯವಾದ ವಿಷಯವನ್ನ ಇಲ್ಲಿ ಹೇಳ್ತಿದ್ದಾರೆ ಅಂತಂದ್ರೆ, ಈ ಶ್ವಪಚ ಆ ಬ್ರಾಹ್ಮಣನಿಗೆ ಉತ್ತಮ ಅಂತ ಹೇಳ್ತಾ ಇದಾರೆ. ಯಾಕೆ ಅಂತಂದ್ರೆ
ಈಗ ಅವನೇನಾದ್ರೂ ಒಬ್ಬ ಭಕ್ತನಾಗಿದ್ರೆ ಅವನು ಇಡೀ ಕುಟುಂಬವನ್ನ ಪರಿಶುದ್ಧಗೊಳಿಸ್ತಾನೆ. ಈಗ ನಾವು ಪ್ರಹ್ಲಾದ ಮಹಾರಾಜನನ್ನ ನೋಡಿದ್ವಿ ಅಲ್ವಾ, ಅವ್ರದ್ದು ದಾನವ ಕುಟುಂಬ. ಇವಾಗ ಹಿರಣ್ಯಕಶಿಪು ಅವನು ಎಷ್ಟೆಲ್ಲ ಅವನು ಪಾಪ ಕಾರ್ಯಗಳನ್ನ ಮಾಡಿದ್ದಾನೆ. ಆದ್ರೆ ಇಲ್ಲಿ ಪ್ರಹ್ಲಾದ ಮಹಾರಾಜ ಭಕ್ತನಾಗಿರೋದ್ರಿಂದ ಈಗ ಏನಾಗುತ್ತೆ, ಅವನು ತನ್ನ ಅಂದ್ರೆ ಭಗವಂತನಲ್ಲಿ ಅವನು ವರವನ್ನ ಕೇಳ್ಕೊಂಡಾಗ ಅವನು ಏನನ್ನ ಕೇಳ್ಕೊತಾನೆ, ತನ್ನ ತಂದೆ ಮಾಡೋ ತಪ್ಪುಗಳನ್ನೆಲ್ಲ ನೀನು ಮನ್ನಿಸು, ಅವ್ರನ್ನ ನೀನು ಮುಕ್ತಿಯನ್ನ ಕೊಡು ಅಂತ ಕೇಳ್ಕೊತಾರೆ. ಅವಾಗ ಭಗವಂತ ಏನ್ ಹೇಳ್ತಾರೆ, ನಿಮ್ಮ ತಂದೆ ಒಬ್ರೇ ಅಲ್ಲ, ಸೊ ನಿಮ್ಮ ಆ ವಂಶದಲ್ಲಿ ಇರುವಂತಹ ಆ 21 ತಲೆಮಾರು ಏನಿದೆ ಅವ್ರೆಲ್ಲರಿಗೂ ಸಹ ನಾನು ಮುಕ್ತಿಯನ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಒಬ್ನೇ ಒಬ್ಬ ಭಕ್ತ ಒಂದು ಕುಟುಂಬದಲ್ಲಿ ಇದ್ರೆ ಆ ಕುಟುಂಬ, ಇಡೀ ಕುಟುಂಬವೇ ಅದು ಏನು ಪರಿಶುದ್ಧವಾಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಆ ಬ್ರಾಹ್ಮಣ ಅನ್ನೋನು ಅವನು ಎಲ್ಲಾ ಗುಣಗಳನ್ನ ಹೊಂದಿದ್ದು ಭಗವಂತನ ಭಕ್ತಿಯನ್ನ ಮಾಡ್ಲಿಲ್ಲ ಅಂತಂದ್ರೆ ಅವನು ಕುಟುಂಬವನ್ನ ಬಿಟ್ಬಿಡಿ ತನ್ನನ್ನ ತಾನೇ ಪರಿಶುದ್ಧಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆ ಎಲ್ಲಾ ಗುಣಗಳಿದ್ರೂ ಸಹ ಭಕ್ತಿಯನ್ನ ಮಾಡ್ಲಿಲ್ಲ ಅಂತಂದ್ರೆ ಅದು ಯಾವುದಕ್ಕೂ ಸಹ ಉಪಯೋಗಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಭಕ್ತಿಯ ಮಹತ್ವ ಅಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಈ 9ನೇ ಶ್ಲೋಕದಲ್ಲೂ ಅಂದ್ರೆ 10ನೇ ಶ್ಲೋಕದಲ್ಲೂ ಸಹ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಹ್ಲಾದ ಮಹಾರಾಜ. ಸೊ ಭಾವಾರ್ಥವನ್ನು ನೋಡೋಣಂತೆ. ಭಾವಾರ್ಥ ಶಿಲಪ್ರಭುಪಾದ ಅವರಿಂದ, ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಯಾರಾದ್ರೂ ಓದಿ ಭಾವಾರ್ಥವನ್ನ. ಹರೇ ಕೃಷ್ಣ. ಇಲ್ಲ ಅಂದ್ರೆ ನಾನು ಓದ್ತೀನಿ. ಓದಿ ಮಾತಾಡಿ. ಭಾವಾರ್ಥ. ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಭಕ್ತನಿಗೂ ಕರ್ಮಕಾಂಡದಲ್ಲಿ ಪರಿಣಿತನಾದ ಬ್ರಾಹ್ಮಣನಿಗೂ ಇರುವ ವ್ಯತ್ಯಾಸದ ವಿಷಯದಲ್ಲಿ 12 ಜನರು ಪ್ರಮಾಣಯುತವಾಗಿ ಹೇಳಿದ್ದಾರೆ. ಅವರಲ್ಲಿ ಪ್ರಹ್ಲಾದ ಮಹಾರಾಜನು ಒಬ್ಬನು. ಮಾನವ ಸಮುದಾಯವನ್ನು ವರ್ಗೀಕರಿಸಿರುವ 4 ವರ್ಣಗಳು ಮತ್ತು 4 ಆಶ್ರಮಗಳಿವೆ. ಆದರೆ ಮುಖ್ಯವಾದ ತತ್ವ ಇದು: ವ್ಯಕ್ತಿಯು ಪ್ರಥಮ ಶ್ರೇಣಿಯ ಅತ್ಯಂತ ಪರಿಶುದ್ಧ ಭಕ್ತನಾಗಬೇಕು ಎನ್ನುವುದು ಹರಿಭಕ್ತಿ ಸುಧೋದಯದಲ್ಲಿ ಹೀಗೆ ಹೇಳಿದೆ: ಭಗವದ್ಭಕ್ತಿಹೀನಸ್ಯ ಜಾತಿ ಶಾಸ್ತ್ರಂ ಜಪಸ್ತಪಃ ಆ ಪ್ರಾಣಸ್ಸೈವ ದೇಹಸ್ಯ ಮಂಡನಂ ಲೋಕರಂಜನಂ. ವ್ಯಕ್ತಿಯು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇಂತಹ ಮೇಲುವರ್ಗದ ಕುಟುಂಬದವರಲ್ಲಿ ಹುಟ್ಟಿದ್ದರೂ ಭಗವದ್ಭಕ್ತನಾಗಿರದಿದ್ದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮೊದಲಾದವನ ಎಲ್ಲ ಅರ್ಹತೆಗಳು ಬೆಲೆಯಿಲ್ಲದವಾಗುತ್ತವೆ, ವ್ಯರ್ಥವಾಗುತ್ತವೆ. ವಾಸ್ತವವಾಗಿ ಅವು ಮೃತದೇಹಕ್ಕೆ ಮಾಡಿದ ಅಲಂಕಾರವೆಂದು ಭಾವಿಸಲಾಗುತ್ತದೆ. ಈ ಶ್ಲೋಕದಲ್ಲಿ ಪ್ರಹ್ಲಾದ ಮಹಾರಾಜನು ವಿಪ್ರರನ್ನು, ಅಂದರೆ ವಿದ್ವಾಂಸರಾದ ಬ್ರಾಹ್ಮಣರನ್ನು ಕುರಿತು ಹೇಳುತ್ತಾನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ ವರ್ಗೀಕರಣದಲ್ಲಿ ಬ್ರಾಹ್ಮಣನನ್ನು ಅತ್ಯುತ್ತಮನೆಂದು ಪರಿಗಣಿಸಲಾಗುತ್ತದೆ. ಆದರೆ ಕೆಳಮಟ್ಟದ ಚಂಡಾಲರ ಮನೆಯಲ್ಲಿ ಜನಿಸಿದ್ದರೂ ಭಕ್ತನು ಕ್ಷತ್ರಿಯ, ವೈಶ್ಯ ಮುಂತಾದವರಿರಲಿ ಆ ಬ್ರಾಹ್ಮಣನಿಗಿಂತಲೂ ಉತ್ತಮನೆನಿಸುತ್ತಾನೆ. ಭಕ್ತನು ಬೇರೆ ಎಲ್ಲರಿಗಿಂತಲೂ ಉತ್ತಮನು, ಏಕೆಂದರೆ ಅವನು ಬ್ರಹ್ಮನ ದಿವ್ಯವಾದ ನೆಲೆಯಲ್ಲಿರುತ್ತಾನೆ. ಮಾಂಚಾಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವೆತ ಸಗುಣಾನ್ ಸಮತೀತೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಪೂರ್ತಿಯಾಗಿ ಭಕ್ತಿ ಸೇವೆಯಲ್ಲಿ ನಿರತನಾದವನು ಯಾವುದೇ ಸಂದರ್ಭದಲ್ಲೂ ಪತನ ಹೊಂದದವನು ಒಡನೆಯೇ ಭೌತ ಗುಣಗಳಿಗತೀತನಾಗಿ ಬ್ರಹ್ಮನ ಮಟ್ಟಕ್ಕೆ ಏರುತ್ತಾನೆ. ಗೀತಾ 14.26ರಲ್ಲಿ ಪ್ರಥಮ ಶ್ರೇಣಿಯ ಬ್ರಾಹ್ಮಣನ 12 ಅರ್ಹತೆಗಳನ್ನು ಸನತ್ಸುಜಾತ ಎಂಬ ಗ್ರಂಥವು ಹೀಗೆ ಪಟ್ಟಿ ಮಾಡುತ್ತದೆ: ಜ್ಞಾನಂಚ ಸತ್ಯಂಚ ಧಮಶತ್ರುಂಚ ಹೈಮಾತ್ಸರ್ಯಂ ಹಿ ಸ್ಥಿತಿ ಕ್ಷಾನಸೂಯ ಯಜ್ಞಶ್ಚ ದಾನಂ ಚ ಧೃತಿಶಮಶ್ಚ ಮಹಾವ್ರತ ದ್ವಾದಶ ಬ್ರಾಹ್ಮಣಸ್ಯ. ಕೃಷ್ಣ ಪ್ರಜ್ಞಾಯುತರಾದ ಯುರೋಪಿಯನ್ ಮತ್ತು ಅಮೆರಿಕನ್ ಭಕ್ತರನ್ನು ಕೆಲವೊಮ್ಮೆ ಬ್ರಾಹ್ಮಣರೆಂದು ಭಾವಿಸಲಾಗುತ್ತದೆ. ಆದರೆ ಜಾತಿಯಿಂದ ಬ್ರಾಹ್ಮಣರೆನಿಸಿಕೊಳ್ಳುವವರು ಅವರ ಬಗೆಗೆ ಹೊಟ್ಟೆ ಕಿಚ್ಚು ತೋರಿಸುತ್ತಾರೆ. ಈ ಮಾತ್ಸರ್ಯಕ್ಕೆ ಉತ್ತರವಾಗಿ ಪ್ರಹ್ಲಾದ ಮಹಾರಾಜನು ಹೇಳುತ್ತಾನೆ: ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿ ತನ್ನದು ಗೌರವಯುತ ಸ್ಥಾನವೆಂದು ಮಿಥ್ಯಾಗರ್ವದಿಂದ ಕೂಡಿದವನು ತನ್ನ ಕುಟುಂಬವಿರಲಿ ತನ್ನನ್ನು ಕೂಡ ಪರಿಶುದ್ಧಿಗೊಳಿಸಿಕೊಳ್ಳಲಾರನು. ಆದರೆ ಒಬ್ಬ ಚಂಡಾಲನು ಭಕ್ತನಾಗಿದ್ದರೆ, ಪೂರ್ತಿಯಾಗಿ ಭಗವಂತನ ಚರಣಕಮಲಗಳಿಗೆ ತನ್ನನ್ನು ಅರ್ಪಿಸಿಕೊಂಡಿದ್ದರೆ ಅವನು ತನ್ನ ಇಡೀ ಕುಟುಂಬವನ್ನೇ ಪರಿಶುದ್ಧಗೊಳಿಸಬಲ್ಲನು. ಅಮೆರಿಕನ್ನರು ಮತ್ತು ಯುರೋಪಿಯನ್ನರು ಪೂರ್ಣ ಕೃಷ್ಣ ಪ್ರಜ್ಞೆಯಿಂದಾಗಿ ತಮ್ಮ ಇಡೀ ಕುಟುಂಬವನ್ನೇ ಪರಿಶುದ್ಧಗೊಳಿಸಿದ ನಿದರ್ಶನಗಳು ವಾಸ್ತವವಾಗಿ ನಮ್ಮ ಅನುಭವಕ್ಕೆ ಬಂದಿವೆ. ಹಾಗಾಗಿ ಒಬ್ಬ ಭಕ್ತನ ತಾಯಿಯು ಮರಣ ಸಮಯದಲ್ಲಿ ಕೊನೆಯುಸಿರೆಳೆಯುತ್ತಾ ಕೃಷ್ಣನ ಬಗೆಗೆ ಕೇಳಿದಳು: ಭಕ್ತನು ತನ್ನ ಕುಟುಂಬಕ್ಕೆ, ಸಮುದಾಯಕ್ಕೆ, ಸಮಾಜಕ್ಕೆ ಮತ್ತು ರಾಷ್ಟ್ರಕ್ಕೆ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಬಲ್ಲನು ಎಂಬುದು ತಾತ್ವಿಕವಾಗಿ ಸತ್ಯವಾಗಿದೆ ಹಾಗೂ ವಾಸ್ತವಿಕವಾಗಿ ಸಮರ್ಥಿತವಾಗಿದೆ.
ಭಕ್ತನು ಪಲಾಯನ ಮಾಡುತ್ತಾನೆ ಎಂದು ಮೂರ್ಖರಾದವರು ಹೇಳುತ್ತಾರೆ. ನಿಜವಾಗಿ ನೋಡುವುದಾದರೆ ತನ್ನ ಕುಟುಂಬವನ್ನು ಉದ್ಧರಿಸಲು ಭಕ್ತನೇ ಸರಿಯಾದ ವ್ಯಕ್ತಿ. ಅವನು ತನ್ನಲ್ಲಿರುವ ಸಮಸ್ತವನ್ನು ಭಗವತ್ ಸೇವೆಯಲ್ಲಿ ತೊಡಗಿಸಿರುತ್ತಾನಾಗಿ ಸದಾಕಾಲವು ಉನ್ನತವಾದ ನೆಲೆಯಲ್ಲೇ ಇರುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಮುಖ್ಯವಾಗಿ ನಮ್ಗೆ ಏನ್ ಅರ್ಥ ಆಯ್ತು ಪ್ರಭುಪಾದರ ಈ ಒಂದು ಭಾವಾರ್ಥದಿಂದ? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಬ್ರೀಫ್ ಆಗಿ ಯಾರಾದ್ರೂ ಹೇಳ್ತೀರಾ? ಓಕೆ, ಇವಾಗ ನಿಮ್ಗೆ ಏನಾದ್ರು ಒಂದು ಚಾಯ್ಸ್ ಕೊಟ್ರೆ, ನಿಮ್ಗೆ ಭಗವಂತ ಪ್ರತ್ಯಕ್ಷನಾಗಿ ನಿಮ್ಗೆ 2 ಚಾಯ್ಸ್ ಅನ್ನ ಕೊಡ್ತಾರೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಆರಿಸ್ಕೊಳ್ಳಿ ಅಂತ. ಸೊ ಇವಾಗ ನೀವು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟೋ ಒಂದು ಅವಕಾಶ ಇದೆ, ಮತ್ತೆ ಇನ್ನ ಒಂದು ನೀವು ಚಂಡಾಲರಾಗಿರ್ತೀರಾ. ಅಲ್ಲ ಸಾರಿ, ಫಸ್ಟ್ನೇದ್ರೇನು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟೋ ಅಂತ ಒಂದು ಅವಕಾಶ ಇದೆ, ಆದ್ರೆ ನಿಮ್ಗೆ ಅಲ್ಲಿ ಭಕ್ತಿ ಅನ್ನೋದಿಲ್ಲ. ಆದ್ರೆ ನೀವು ಚಂಡಾಲನ ಕುಟುಂಬದಲ್ಲಿ ಹುಟ್ಟುತ್ತೀರಾ, ಆದ್ರೆ ಅಲ್ಲಿ ಭಕ್ತಿಯನ್ನ ಮಾಡೋ ಒಂದು ಅವಕಾಶ ಇದೆ. ಅವಾಗ ನೀವು ಏನನ್ನ ನೀವು ಆಯ್ಕೆ ಮಾಡ್ಕೋತೀರಾ 2ರಲ್ಲಿ? ಚಂಡಾಲನಾಗಿ ಹುಟ್ಟೋದು ಮಾತಾಜಿ. ಯಾವ ವರ್ಗದಲ್ಲಿ ಹುಟ್ಟುತ್ತೇವೆ ನಮ್ಗೆ ಗೊತ್ತಿರೋ ಹಾಗೇನೆ ಈಗ ವರ್ಣಾಶ್ರಮ ಪದ್ಧತಿಯಲ್ಲಿ ಬ್ರಾಹ್ಮಣರಿಗೆ ತುಂಬಾ ಉನ್ನತ ಸ್ಥಾನ ಅಲ್ವಾ. ಬ್ರಾಹ್ಮಣರಂದ್ರೆ ನಾವು ಎಷ್ಟು ಗೌರವವನ್ನ ಕೊಡ್ತೀವಿ, ಚಂಡಾಲನ ನಾವು ಎಷ್ಟು ಹೀನಾಯವಾಗಿ ನಾವು ನೋಡ್ತೀವಿ. ಚಂಡಾಲನಾಗ್ಲಿಕ್ಕೆ ಇಷ್ಟ ಪಡ್ತೀರಾ? ಅಲ್ಲಿ ಭಕ್ತಿ ಇತ್ತಂದ್ರೆ ನಾವು ಚಂಡಾಲಾಗಕ್ಕೆ ಇಷ್ಟಪಡ್ತೀವಿ ಮಾತಾಜಿ. ಅದೇ ಭಕ್ತಿಯುತವಾಗಿ ಚಂಡಾಲನಾಗ್ಲಿಕ್ಕೆ ಇಷ್ಟಪಡ್ತೀನಿ ಹೊರತು ಹೆಸರಿಗೆ ಬ್ರಾಹ್ಮಣನಾಗ್ಲಿಕ್ಕೆ ಇಷ್ಟಪಡಲ್ಲ ಮಾತಾಜಿ. ಇಲ್ಲಿ ವರ್ಗ ಮುಖ್ಯ ಅಲ್ಲ, ಯಾವುದೇ ವರ್ಗದಲ್ಲಿ ಹುಟ್ಟುತ್ತೀವಿ, ಯಾವುದೇ ವರ್ಣದಲ್ಲಿ ಹುಟ್ಟುತ್ತೀವಿ ಅಂತ ನಮ್ಮ ಕರ್ತವ್ಯವನ್ನು ನಾವು ಪರಿಪಾಲನೆ ಮಾಡದೇ ಇದ್ರೆ ಬ್ರಾಹ್ಮಣನಾಗಿ ಏನು ಪ್ರಯೋಜನ ಅಲ್ವಾ ಮಾತಾಜಿ? ಅದಕ್ಕಿಂತ ಕೀಳು ನಮ್ಮ ಆಚಾರ್ಯರು ಏನ್ ಹೇಳ್ತಾರೆ, ನಾನು ಇವಾಗ ಅಕಸ್ಮಾತ್ ನನಗೆ ಇನ್ನೊಂದು ಜನ್ಮ ಅನ್ನೋದು ಬೇಡ, ನನಗೆ ಇನ್ನೊಂದು ಜನ್ಮ ಅಂತ ಅಕಸ್ಮಾತ್ ಇದ್ರೆ ಎಲ್ಲಿ ಹುಟ್ಬೇಕು ಅಂತ ಅವ್ರು ಇಚ್ಛೆಯನ್ನ ಪಡ್ತಾರೆ? ಭಕ್ತರ ಮನೆಯಲ್ಲಿ. ಭಕ್ತರ ಮನೆಯಲ್ಲಿ ಒಂದು ಹುಳುವಾಗಿದ್ರು ಪರವಾಗಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಯಾಕಂದ್ರೆ ಅವ್ರ ಮನೇಲಿ ಇವಾಗ ಅಲ್ಲಿ ಇಲ್ಲಿ ಆ ಒಂದು ಪ್ರಸಾದದ ತುಣುಕುಗಳು ಬಿದ್ದಿರುತ್ತೆ ಅಲ್ವಾ, ನಾನು ಅದನ್ನ ತಿಂದು ನಾನು ನನ್ನ ಆ ಒಂದು ಜೀವನವನ್ನ ನಾನು ಸಾರ್ಥಕ ಮಾಡ್ಕೊತೀನಿ ಅಂತ ಹೇಳ್ತಾರೆ ಅಲ್ವಾ. ಸೊ ಅಂದ್ರೆ ನಾವ್ ಯಾವುದೇ ಒಂದು ಸ್ಥಿತಿಯಲ್ಲಿ ಇದ್ರೂ ಸಹ ನಾವು ಆ ಭಕ್ತಿಯನ್ನ ನಾವು ಮಾಡ್ಬೇಕು ಅಂತ. ನಾವ್ ಇವಾಗ ರುದ್ರಾಸುರನನ್ನ ನಾವು ನೋಡಿದ್ವಿ ಅಲ್ವಾ, ಅಂದ್ರೆ ಚಿತ್ರಕೇತು ಮಹಾರಾಜನನ್ನ ನೋಡಿದ್ವಿ. ಚಿತ್ರಕೇತು ಮಹಾರಾಜನಿಗೆ ಶಾಪ ಸಿಗುತ್ತೆ ಅಲ್ವಾ, ರಾಕ್ಷಸವಾಗಿ ನೀನು ಜನ್ಮವನ್ನ ಪಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಶಾಪ ಸಿಗುತ್ತೆ. ಆದ್ರೆ ಅವ್ರು ಏನನ್ನ ಪ್ರಾರ್ಥನೆ ಮಾಡ್ಕೋತಾರೆ, ಏನಂತ ಪ್ರಾರ್ಥನೆ ಮಾಡ್ಕೋತಾರೆ? ರಾಕ್ಷಸನಾದ್ರೂ ಸಹ ಭಗವಂತನ ಭಕ್ತಿಯನ್ನ ಮಾಡೋ ಒಂದು ಅವಕಾಶವನ್ನ ನನಗೆ ಸಿಗೋ ತರ ಆಗ್ಲಿ ಅಂತ ಕೇಳ್ಕೊತಾರೆ ಅಲ್ವಾ. ಸೊ ಆ ಭಕ್ತಿ ಅನ್ನೋದು ತುಂಬಾ ಮುಖ್ಯ. ನಾವು ನರಕದಲ್ಲೇ ಇದ್ರೂ ಸಹ ನಾವು ಭಕ್ತಿನ ನಾವು ಮಾಡ್ಬೇಕು ಅಂತಾನೆ ಆ ಭಗವಂತನ ಭಕ್ತರು ಇಚ್ಛೆನ್ನ ಪಡ್ತಾರೆ ಅಲ್ವಾ. ನಾವ್ ಇವಾಗ ಮೊದಲನೇ ಲೆವೆಲಲ್ಲೂ ಸಹ ಒಂದು ಕಥೆನ ನಾವ್ ಯಾವಾಗ್ಲೂ ನಾವು ತಿಳ್ಕೊತಾ ಇರ್ತೀವಿ ಅಲ್ವಾ. ಸೊ ಆ ಕಥೆ ಯಾವ್ದು ಅಂತ ನಿಮ್ಗೆ ಜ್ಞಾಪಕ ಬರುತ್ತಾ? ಇದನ್ನ ಕೇಳಿದ ತಕ್ಷಣ, ಅಂದ್ರೆ ಇದು ಭಾವಾರ್ಥ ಓದಿದ ತಕ್ಷಣ ನಿಮ್ಗೆ ಅದು ಜ್ಞಾಪಕ ಬರಬೇಕು. ಯಾವ ಕಥೆ ಅದು? ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅದು ಆಕ್ಚುಲಿ. ಹರೇ ಕೃಷ್ಣ. ಇನ್ನೊಂದು 4 ನಿಮಿಷ ಇದೆ, ಬೇಗ ಯಾರಾದ್ರೂ ಹೇಳಿ. ನೆನಪಾಗ್ತಾ ಇಲ್ವಾ ಮಾತಾಜಿ? ಓಕೆ. ಸೊ ಬ್ರಾಹ್ಮಣ ಮತ್ತು ಚಮ್ಮಾರ ಜ್ಞಾಪಕ ಬಂತಾ? ಬ್ರಾಹ್ಮಣ ಮತ್ತು ಚಮ್ಮಾರ ನಾರದ ಅಲ್ವಾ. ನೋಡಿ ಅಲ್ಲಿ ಬ್ರಾಹ್ಮಣ ಅವನು ವೇದಗಳನ್ನ ಹೇಳ್ತಾ ಇದ್ದಾನೆ, ಬೆಳಗ್ಗೆಯಿಂದ ರಾತ್ರಿ ತನಕ ಭಗವಂತನಿಗೆ ಅವರು ಷೋಡಶೋಪಚಾರದಿಂದ ಪೂಜೆಯನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಆದ್ರೆ ಅವರು ಭಗವಂತನನ್ನ ಅವರು ಅರ್ಥ ಮಾಡ್ಕೊಂಡಿಲ್ಲ. ಆದ್ರೆ ಚಮ್ಮಾರ ಚಪ್ಪಲಿಯನ್ನ ಹೊಲಿತಾ ಇರೋನು, ಯಾವುದೇ ಒಂದು ವಿದ್ಯೆ ಇಲ್ಲ ಅವನು, ಆದ್ರೆ ಅವನಿಗೆ ಭಗವಂತನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಲ್ವಾ. ತಾನು ಕುಳಿತುಕೊಂಡಿರುವಂತಹ ಆ ಒಂದು ಆಲದ ಮರದವನ್ನ ನೋಡಿನೇ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಅಂತಹ ಒಂದು ದೊಡ್ಡ ಆಲದ ಮರವನ್ನ ಒಂದು ಚಿಕ್ಕ ಬೀಜದಲ್ಲಿ ಇಡ್ಲಿಕ್ಕೆ ಭಗವಂತನಿಗೆ ಸಾಧ್ಯತೆ ಇದೆ ಅಲ್ವಾ. ಭಗವಂತನ ಕೈಯಲ್ಲಿ ಏನು ಸಾಧ್ಯ ಇಲ್ಲ ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಚಮ್ಮಾರ ಅರ್ಥ ಮಾಡ್ಕೊಂಡಿದ್ದಾನೆ, ಆದ್ರೆ ಬ್ರಾಹ್ಮಣ ಅರ್ಥ ಮಾಡ್ಕೊಂಡಿಲ್ಲ ಅಲ್ವಾ. ನಮ್ಗೆ ಅದರಿಂದನೇ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಬರೇ ನಮ್ಗೆ ಬ್ರಾಹ್ಮಣ ಕುಟುಂಬದಲ್ಲಿ ನಾನು ಹುಟ್ಟಿದ್ರೆ ಅದರಿಂದ ಯಾವುದೇ ಒಂದು ಪ್ರಯೋಜನ ಇಲ್ಲ. ಭಗವಂತನಿಗೆ ಸುಮ್ನೆ ನಾವು ವೇದಗಳನ್ನ ಹೇಳ್ತಾ ಇದ್ರು ಸಹ ಏನೂ ಒಂದು ಪ್ರಯೋಜನ ಇಲ್ಲ ಅಲ್ವಾ. ಅದೇ ತರ ಇಲ್ಲಿ ಒಂದು ಬ್ರಾಹ್ಮಣಿಗಿರುವಂತಹ 12 ಗುಣಗಳು, ಇದು ಯಾವ್ದು ಹೇಳ್ತಾ ಇದಾರೆ ಇಲ್ಲಿ? 12 ಗುಣಗಳ ಬಗ್ಗೆ ಇಲ್ಲಿ ಸನತ್ ಸುಜಾತ ಅನ್ನೋ ಒಂದು ಗ್ರಂಥದಲ್ಲಿ ಹೇಳ್ತಾ ಇದಾರೆ, ಪಟ್ಟಿ ಮಾಡ್ತಾ ಇದಾರೆ. 12 ಗುಣಗಳಿದೆ. ಇವೆಲ್ಲಾನು ಸಹ ಒಬ್ಬ ವ್ಯಕ್ತಿ ಇಚ್ಛೆ ಪಡೋದು. ಹೌದು, ನನಗೂ ಸಹ ಈ 12 ಗುಣಗಳು ಇರ್ಬೇಕು ಅಂತ ಇಚ್ಛೆ ಪಡುವಂತಹ ಒಂದು ಗುಣಗಳು ಆ ಒಂದು ಬ್ರಾಹ್ಮಣ ಪಡ್ಕೊಂಡಿರ್ತಾನೆ. ಆದ್ರೂ ಸಹ ಅವನಿಗೆ ಭಕ್ತಿ ಇಲ್ಲ ಅಂತಂದ್ರೆ ಇವೆಲ್ಲವೂ ಸಹ
ವ್ಯರ್ಥ ಅಲ್ವಾ, ನೀರಲ್ಲಿ ಹೋಮ ಮಾಡ್ದಂಗೆ, ಬೆಟ್ಟಕ್ಕೆ ಮಣ್ಣು ಹೊತ್ತದಂಗೆ. ಆದ್ರೆ ಚಂಡಾಲ ಕುಟುಂಬದಲ್ಲಿ ಹುಟ್ಟಿದ್ರು, ಅಂತಹ ಒಂದು ಹೀನ ಜಾತಿಯಲ್ಲಿ ಹುಟ್ಟಿದ್ರು ಸಹ ಅವರು ಭಕ್ತಿಯನ್ನ ಮಾಡಿದ್ರೆ ಅವರು ಆ ಒಂದು ತಮ್ಮ ಜನ್ಮವನ್ನ ಸಾರ್ಥಕ ಮಾಡ್ಕೋತಾರೆ. ತಮ್ಮ ಜನ್ಮ ಒಂದೇ ಅಲ್ಲ, ತಮ್ಮ ಇಡೀ ಕುಟುಂಬವನ್ನು ಸಹ ಅವರು ಸಾರ್ಥಕ ಮಾಡ್ಕೋತಾರೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಶ್ರೀಲ ಪ್ರಭುಪಾದ್ರು ಅವರು ಅಮೆರಿಕನ ಎಲ್ಲರನ್ನೂ ಸಹ ಆ ಬ್ರಾಹ್ಮಣತ್ವವನ್ನ ಅವರು ಕೊಡ್ತಾರೆ ಅಲ್ವಾ. ಹರಿನಾಮ ದೀಕ್ಷೆನ ಕೊಟ್ಮೇಲೆ ಅವರು ಬ್ರಾಹ್ಮಣ ದೀಕ್ಷೆನ ಕೊಡ್ತಾರೆ. ಅವರೆಲ್ಲರನ್ನು ಸಹ ಬ್ರಾಹ್ಮಣರಾಗ್ತಾರೆ. ಅದೇ ಅವರು ಈ ಭಾರತಕ್ಕೆ ಬಂದಾಗ ಎಲ್ಲರೂ ಸಹ ಅವ್ರನ್ನ ಬ್ರಾಹ್ಮಣರು ಅಂತ ಹೇಳ್ಬಿಟ್ಟು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಜಾತಿಯಿಂದ ಬ್ರಾಹ್ಮಣರಾದ್ರೆ ಮಾತ್ರನೇ ಬ್ರಾಹ್ಮಣರು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಈ ಭಾರತದಲ್ಲಿರುವಂತಹ ಬ್ರಾಹ್ಮಣರು ಇರ್ತಾರೆ ಅಲ್ವಾ. ಆದರೆ ಶ್ರೀಲ ಪ್ರಭುಪಾದ್ರು ಅವ್ರಿಗೆ ಅರ್ಥ ಮಾಡಿಸ್ತಾರೆ ಅಲ್ವಾ. ಇಲ್ಲಿ ಏನ್ ಹೇಳ್ತಾರೆ, ಅವ್ರಿಗೆಲ್ಲರಿಗೂ ಸಹ ತುಂಬಾ ಹೊಟ್ಟೆ ಕಿಚ್ಚಾಗುತ್ತೆ ಈ ಯುರೋಪಿಯನ್ ಮತ್ತೆ ಅಮೆರಿಕನ್ ಭಕ್ತರನ್ನ ನೋಡಿ. ಇಲ್ಲಿ ಭಾರತದಲ್ಲಿ ಇರುವಂತಹ ಬ್ರಾಹ್ಮಣರಿಗೆ ತುಂಬಾ ಹೊಟ್ಟೆ ಕಿಚ್ಚು ಬರುತ್ತೆ, ಅವ್ರಿಗೆ ಮಾತ್ಸರ್ಯ ಬರುತ್ತೆ. ಅದಕ್ಕೆ ಇಲ್ಲಿ ಪ್ರಹ್ಲಾದ ಮಹಾರಾಜ ಹೇಳ್ತಾ ಇದ್ದಾರೆ, ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿ ತನ್ನದು ಗೌರವಯುತ ಸ್ಥಾನವೆಂದು ಮಿಥ್ಯಾ ಗರ್ವದಿಂದ ಕುಡಿದವನು ತನ್ನ ಕುಟುಂಬವಿರಲಿ ತನ್ನನ್ನು ಕೂಡ ಪರಿಶುದ್ಧಗೊಳಿಸಿಕೊಳ್ಳಲಾರನು ಅಲ್ವಾ. ನಮ್ಗೆ ಆ ಮಾತ್ಸರ್ಯ ಅನ್ನೋದಿದ್ರೆ ಸೊ ನಾವು ಖಂಡಿತ ಅದು ಆ ಬ್ರಾಹ್ಮಣತ್ವಕ್ಕೆ ಅದು ವಿರೋಧವಾದದ್ದು ಅಲ್ವಾ. ಬ್ರಾಹ್ಮಣರಂತಂದ್ರೆ ಅವ್ರಿಗೆ ಆ ಮಾತ್ಸರ್ಯ ಅನ್ನೋದು ಇರ್ಕೂಡುದು. ಮತ್ತೆ ನಮ್ಗೆ ಇವಾಗ ಗೊತ್ತಿರೋ ಹಾಗೇನೆ ಭಕ್ತರು, ಭಗವಂತನ ಭಕ್ತರು ಯಾವ ತರ ಇರ್ತಾರೆ, ಪರ ದುಃಖ ದುಃಖಿ ಅಲ್ವಾ. ಬೇರೆಯವ್ರೇನಾದ್ರು ದುಃಖದಲ್ಲಿದ್ರೆ ಅವರು ದುಃಖವನ್ನ ಅನುಭವಿಸ್ತಾರೆ ಅಲ್ವಾ. ಆದ್ರೆ ಇವಾಗ ನಮ್ಮ ಮನಸ್ಥಿತಿಯಲ್ಲಿ ಏನಿರುತ್ತೆ, ಇವಾಗ ನಾವು ಬೇರೆಯವ್ರಿಗೆ ಏನಾದ್ರು ದುಃಖ ಇದ್ರೆ ನಮ್ಗೆ ಸುಖ, ಅವನು ಕಷ್ಟ ಪಡ್ತಿದ್ದಾನೆ ಅಂತಂದ್ರೆ ನಮ್ಗೆ ಸಂತೋಷ ಆಗುತ್ತೆ ಅಲ್ವಾ. ಪರ ದುಃಖ ಸುಖಿ ನಾವು. ಆದ್ರೆ ನಿಜವಾದ ಭಕ್ತರು ಯಾವ ತರ ಇರ್ತಾರೆ, ಪರ ದುಃಖ ದುಃಖಿಯಲ್ಲಿ ಅವರು ಇರ್ತಾರೆ. ಸೊ ಅದಕ್ಕೇನೆ ಇಲ್ಲಿ ಹೇಳ್ತಾ ಇದ್ದಾರೆ, ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಸುಮ್ಮನೆ ಹೆಸರಿಗೆ ಮಾತ್ರಕ್ಕೆ ಜನ್ಮವನ್ನ ಪಡೆದಿದ್ರೆ ಅವರು ತನ್ನನ್ನು ಸಹ ಪರಿಶುದ್ಧಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ತನ್ನ ಕುಟುಂಬದವರನ್ನು ಸಹ ಅವರು ಪರಿಶುದ್ಧಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರಿಗೆ ಮಿಥ್ಯಾ ಗರ್ವವಿದೆ. ಯಾಕಂದ್ರೆ ಅವರು ತಮ್ಮ ದೇಹವನ್ನ ಅವರು ಆ ಬ್ರಾಹ್ಮಣ ಅಂತ ಗುರುತಿಸ್ಕೊಂಡಿದ್ದಾರೆ ಹೊರತು ಅವರು ಏನು ಆತ್ಮದಲ್ಲಿ ಅವರು ಯಾವುದೇ ಒಂದು ಪರಿಶುದ್ಧತೆನ ಅವರು ಪಡ್ಕೊಂಡಿರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಒಬ್ಬ ಚಂಡಾಲ ಏನಾದ್ರು ಭಕ್ತನಾಗಿದ್ರೆ ಅವ್ರು ಏನ್ ಮಾಡ್ತಾರೆ, ತನ್ನನ್ನ ತಾನು ಕಾಯ ವಾಚ ಮನಸ್ಸ ಅವರು ಭಗವಂತನ ಚರಣ ಕಮಲಗಳಿಗೆ ತಮ್ಮನ್ನ ತಾವು ಅರ್ಪಿಸ್ಕೊಂಡಿರ್ತಾರೆ. ಅವರು ಇದರಿಂದ ತಾವು ಪರಿಶುದ್ಧರಾಗಿರ್ತಾರೆ, ತಮ್ಮ ಇಡೀ ಕುಟುಂಬವನ್ನು ಸಹ ಅವರು ಪರಿಶುದ್ಧಗೊಳಿಸಬಲ್ಲರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ ಅಲ್ವಾ. ನಾವು ನೋಡಿರೋ ಹಾಗೇನೆ ನೋಡಿ, ಇವಾಗ ಧ್ರುವ ಮಹಾರಾಜನಿಗೆ ಮಾತ್ರನೇ ಭಗವಂತ ದರ್ಶನವನ್ನ ಕೊಟ್ಟಿದ್ದು. ಆದ್ರೆ ಧ್ರುವ ಮಹಾರಾಜನ ಜೊತೆಯಲ್ಲಿ ಇನ್ನ ಯಾರು ಅವರು ಭಗವಂತನ ಲೋಕಕ್ಕೆ ಹೋಗ್ತಾರೆ, ಯಾರು ಹೋಗ್ತಾರೆ? ಧ್ರುವ ಮಹಾರಾಜನನ್ನ ಕರ್ಕೊಂಡ್ ಬರ್ಲಿಕ್ಕೆ ಆ ಒಂದು ವಿಮಾನ ಬರುತ್ತೆ ಅಲ್ವಾ. ವಿಷ್ಣು ದೂತರು ಸಹ ಬರ್ತಾರೆ. ಆಗ ಧ್ರುವ ಮಹಾರಾಜ ತನ್ನ ಜೊತೆಯಲ್ಲಿ ಇನ್ನ ಯಾರು ಕರ್ಕೊಂಡು ಹೋಗ್ಬೇಕು ಅಂತ ಅವ್ನು ಇಚ್ಛೆನ ಪಡ್ತಾರೆ, ಇನ್ಯಾರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಇಚ್ಛೆ ಪಡ್ತಾರೆ? ಅವ್ರ ತಂದೆನ, ತನ್ನ ತಾಯಿನ ಮಾತಾಜಿ, ತಾಯಿಯನ್ನ ಅಲ್ವಾ. ಅವಾಗ ಏನ್ ಹೇಳ್ತಾರೆ, ವಿಷ್ಣು ದೂತರು ಹೇಳ್ತಾರೆ, ಅಲ್ಲಿ ನೋಡಿಲಿ ನಿನಗಿನ ಮುಂಚೆನೆ ಅಲ್ಲಿ ಸುನೀತಿ ಹೋಗ್ತಾ ಇದ್ದಾರೆ, ಅವ್ರನ್ನ ವಿಷ್ಣು ದೂತರು ಕರ್ಕೊಂಡು ಹೋಗ್ತಾ ಇದಾರೆ ಇನ್ನೊಂದು ವಿಮಾನದಲ್ಲಿ ಅಂತ ಹೇಳ್ತಾರೆ ಅಲ್ವಾ. ನೋಡಿ ಇವಾಗ ಅದಕ್ಕೇನೆ ಇವಾಗ ಶ್ರೀಲ ಪ್ರಭುಪಾದ್ರೆ ಆಗ್ಲಿ ಅಥವಾ ಬೇರೆ ಯಾವುದೇ ಒಬ್ಬ ವೈಷ್ಣವ ಗುರುಗಳಾಗ್ಲಿ ಅವ್ರು ಏನನ್ನ ಇಚ್ಛೆ ಪಡ್ತಾರೆ, ಹೌದು ನಾವ್ ಇವಾಗ ಏನಾದ್ರು ಕೃಷ್ಣ ಪ್ರಜ್ಞೆನ ಎಲ್ಲರಿಗೆ ಬೋಧಿಸಿದ್ರೆ ಎಲ್ಲರೂ ಸಹ ಶುದ್ಧ ಭಕ್ತರಾಗೋದಿಲ್ಲ, ಒಬ್ಬ ಭಕ್ತನಾದ್ರೆ ಸಾಕು ನನ್ನ ಜೀವನ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಇವಾಗ ಒಬ್ಬ ಶಿಷ್ಯ ಭಕ್ತನಾದ್ರೆ ಏನಾಗತ್ತೆ, ಯಾರು ಆ ಒಬ್ಬ ಶಿಷ್ಯನನ್ನ ಭಕ್ತನನ್ನಾಗಿ ಮಾಡ್ತಾರೋ ಆ ಗುರುವು ಸಹ ಅಷ್ಟು ತನ್ನ ಶಿಷ್ಯನಷ್ಟು ಭಕ್ತನಾಗ್ಲಿಲ್ಲ ಅಂದ್ರೂ, ಪರಿಶುದ್ಧ ಭಕ್ತನಾಗ್ಲಿಲ್ಲ ಅಂದ್ರೂ ಆ ಶಿಷ್ಯನನ್ನ ಭಕ್ತನನ್ನಾಗಿ ಮಾಡಿದಕ್ಕೆ ಅವರು ಸಹ ಗೋಲಕ ವೃಂದಾವನಕ್ಕೆ ಹೋಗ್ತಾರೆ, ಅವರು ಸಹ ಭಗವಂತನ ಬಳಿಗೆ ಹೋಗ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ, ಒಬ್ಬ ಭಕ್ತ ಸಾಕು. ಒಂದು ಕುಟುಂಬದಲ್ಲಿ ಒಬ್ಬ ಭಕ್ತ ಇದ್ರೆ ಅವರು ತನ್ನನ್ನ ತಾನು ಪರಿಶುದ್ಧಗೊಳಿಸ್ಕೊಳೋದಲ್ದಲೆ ಇಡೀ ಒಂದು ಕುಟುಂಬವನ್ನೇ ಅವರು ಪರಿಶುದ್ಧಗೊಳಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನೇ ನಮ್ಗೆ ಇಲ್ಲಿ ಪ್ರಭುಪಾದ್ರು ಅರ್ಥ ಮಾಡಿಸ್ತಿದ್ರೆ. ಅದೇ ತರ ಎಷ್ಟೊಂದು ಎಕ್ಸಾಂಪಲ್ಸ್ ಸಹ ಪ್ರಭುಪಾದ್ರು ನೋಡಿದೀನಿ ಅಂತ ಹೇಳ್ತಾ ಇದಾರೆ. ಅವರ ಶಿಷ್ಯರಲ್ಲಿ ಎಷ್ಟೊಂದ್ ಜನ ಇವಾಗ ಶುದ್ಧ ಭಕ್ತರಾಗಿದ್ದಾರೆ, ಅವರು ತಮ್ಮ ಮನೆಯವರನ್ನು ಸಹ ಅವರು ಪರಿಶುದ್ಧಗೊಳಿಸಿದ್ದಾರೆ, ಅವರು ಸಹ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಅವರು ಏನು ಸಹಾಯವನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತನು ತನ್ನ ಕುಟುಂಬಕ್ಕೆ, ಸಮುದಾಯಕ್ಕೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಅತ್ಯುತ್ತಮ ಸೇವೆಯನ್ನ ಸಲ್ಲಿಸಬಲ್ಲನು ಎಂಬುದು ತಾತ್ವಿಕವಾಗಿ ಸತ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಒಬ್ಬ ಭಕ್ತ ಬರೇ ತನ್ನನ್ನ ಮಾತ್ರ ಅವರು ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗೋದಿಲ್ಲ ಅಲ್ವಾ. ಅವರು ಎಲ್ಲರನ್ನ, ತನ್ನ ಕುಟುಂಬವನ್ನ, ಸಮಾಜವನ್ನ, ರಾಷ್ಟ್ರವನ್ನ, ಎಲ್ಲರನ್ನೂ ಸಹ ಅವರು ಭಗವಂತನ ಬಳಿಗೆ ಕರ್ಕೊಂಡು ಹೋಗ್ತಾರೆ. ನಾವು ಅದಕ್ಕೆ ನಾವು ನೋಡಿದ್ವಿ ಅಲ್ವಾ, ಈಗ ಯುಧಿಷ್ಠಿರ ಮಹಾರಾಜನನ್ನ ನಾವು ನೋಡಿದ್ವಿ, ಪರೀಕ್ಷಿತ ಮಹಾರಾಜನನ್ನ ನೋಡಿದ್ವಿ. ಅವರೆಲ್ಲರನ್ನೂ ಸಹ ಯಾಕೆ ನಾವ್ ಇವಾಗ ಜ್ಞಾಪಿಸ್ಕೊತೀವಿ ಅಂತಂದ್ರೆ, ತಾವೊಬ್ರೇ ಭಗವಂತನ ಬಳಿಗೆ ಹೋಗ್ಬೇಕು ಅಂತ ಅವ್ರು ಯಾವತ್ತೂ ಪ್ರಯತ್ನವನ್ನ ಪಡ್ಲಿಲ್ಲ ಅಲ್ವಾ. ಅವರು ಎಲ್ಲಾ ಪ್ರಜೆಗಳನ್ನ ತಮ್ಮ ಮಕ್ಕಳ ಸಮಾನನಾಗಿ ನೋಡ್ತಾ ಇದ್ರು. ಎಲ್ಲರನ್ನೂ ಸಹ ಭಗವಂತನ ಬಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಏನೆಲ್ಲಾ ಬೇಕೋ ಆ ಎಲ್ಲಾ ಒಂದು ಸವಲತ್ತುಗಳನ್ನ ಅವ್ರಿಗೆ ಒದಗಿಸಿ ಕೊಡ್ತಾ ಇದ್ರು
ಅಲ್ವಾ? ಅದಕ್ಕೇನೆ ಅಂತಹ ಒಬ್ಬ ರಾಜನಾಗ್ಬೇಕು ಅಂತಂದ್ರೆ ಕೃಷ್ಣ ಇಚ್ಛೆ ಪಟ್ಟಿದ್ದು. ಅದಕ್ಕೆ ಅವರು ಯುಧಿಷ್ಠಿರ ಮಹಾರಾಜನನ್ನ ಅವರು ಆ ಕುರುಕ್ಷೇತ್ರ ರಣರಂಗದಲ್ಲಿ ಅಷ್ಟೆಲ್ಲ ಒಂದು ಘನಘೋರವಾದ ಯುದ್ಧವಾಗಿ ಅಷ್ಟೆಲ್ಲ ಮರಣ ಸಂಭವಿಸಿದ್ರು ಸಹ ಅವರು ಯುಧಿಷ್ಠಿರ ಮಹಾರಾಜನನ್ನ ಯಾಕೆ ರಾಜನನ್ನಾಗಿ ಮಾಡ್ಬೇಕು ಅಂತ ಇಚ್ಛೆ ಪಟ್ರು ಅಂತಂದ್ರೆ ಅವರು ತನ್ನೆಲ್ಲ ಪ್ರಜೆಗಳನ್ನ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಅವರು ಒಂದು ಮಾರ್ಗದರ್ಶನವನ್ನ ಕೊಡ್ತಾರೆ ಅನ್ನೋದಕ್ಕೋಸ್ಕರನೇ ಅವರು ಕೃಷ್ಣನ ಒಂದು ಉದ್ದೇಶ ಆಗಿತ್ತು ಅಲ್ವಾ, ಇಚ್ಛೆ ಆಗಿತ್ತು. ಸೊ ಅದಕ್ಕೇನೆ ಇಲ್ಲಿ ಹೇಳ್ತಾ ಇದ್ದಾರೆ, ಸೊ ಯಾರು ಭಗವದ್ ಭಕ್ತರು ಇರ್ತಾರೋ ಅವರು ಇಡೀ ರಾಷ್ಟ್ರವನ್ನ, ಸಮಾಜವನ್ನ, ಸಮುದಾಯವನ್ನ, ಕುಟುಂಬವನ್ನ ಅವರು ಭಗವಂತನ ಭಕ್ತಿ ಸೇವೆ ಮಾಡೋ ಕಡೆಗೆ ಮತ್ತೆ ಪರಿಶುದ್ಧಗೊಳಿಸೋ ಕಡೆಗೆ ಅವರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಭಕ್ತನು ಪಲಾಯನ ಮಾಡುತ್ತಾನೆ ಎಂದು ಮೂರ್ಖರಾದವರು ಹೇಳುತ್ತಾರೆ ಅಲ್ವಾ. ಈಗ ನಾವು ನೋಡಿರೋ ಹಾಗೇನೆ ಎಷ್ಟೊಂದ್ ಜನ ತನ್ನ ಮನೆ ಮಠ ಎಲ್ಲವನ್ನ ಬಿಟ್ಬಿಟ್ಟು ಅವರು ಸನ್ಯಾಸತ್ವವನ್ನು ತಗೋತಾರೆ ಅಲ್ವಾ, ಭಕ್ತಿಯನ್ನ ಮಾಡ್ಲಿಕ್ಕೆ ಅವ್ರು ಬಂದ್ಬಿಡ್ತಾರೆ. ಅವಾಗ ಅವ್ರು ಏನಂತಾರೆ, ಈ ಒಂದು ಜವಾಬ್ದಾರಿಯನ್ನ ತಗೊಳ್ಲಿಕ್ಕೆ ಅವ್ರ ಕೈಲಿ ಶಕ್ತಿ ಇಲ್ದಲೆ, ಅವರ ಕೈಲಿ ಧೈರ್ಯ ಇಲ್ದಲೆ ಅವರು ಪಲಾಯನ ಮಾಡ್ಬಿಟ್ರು ಅಂತ ಮಾತಾಡ್ಕೋತಾರೆ. ಆದ್ರೆ ನಿಜವಾದ ಅರ್ಥದಲ್ಲಿ ಅವರು ಎಲ್ಲರನ್ನ ಅವರು ಭಗವಂತನ ಬಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅದಕ್ಕೆ ಅಂತವ್ರನ್ನ ಮೂರ್ಖರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನಿಜವಾಗಿ ನೋಡುವುದಾದ್ರೆ ತನ್ನ ಕುಟುಂಬವನ್ನು ಉದ್ಧರಿಸಲು ಭಕ್ತನೇ ಸರಿಯಾದ ವ್ಯಕ್ತಿ. ಅವನು ತನ್ನಲ್ಲಿರುವ ಸಮಸ್ತವನ್ನು ಭಗವತ್ ಸೇವೆಯಲ್ಲಿ ತೊಡಗಿಸಿರುತ್ತಾನಾಗಿ ಸದಾ ಕಾಲವು ಉನ್ನತವಾದ ನೆಲೆಯಲ್ಲೇ ಇರುತ್ತಾನೆ ಅಲ್ವಾ. ಅವನು ತನ್ನನ್ನು ಮತ್ತೆ ತನ್ನ ಕುಟುಂಬದವರನ್ನು, ಸಮಾಜವನ್ನು ಸಹ ಅವರು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಅವನು ಸದಾ ಕಾಲ ಅವನು ಪ್ರಯತ್ನವನ್ನ ಪಡ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಈ 10ನೇ ಶ್ಲೋಕದಲ್ಲಿ ನಮ್ಗೆ ಪ್ರಹ್ಲಾದ ಮಹಾರಾಜರು ಹೇಳ್ತಾ ಇದ್ದಾರೆ. ಅದನ್ನ ನಮ್ಗೆ ಇಲ್ಲಿ ಶಿಲ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ, ಶ್ರೀಮದ್ ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಹ್ಲಾದ ಮಹಾರಾಜ್ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭ್ಯೋ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ನಾವು ಇವತ್ತಿನ ತರಗತಿಯಲ್ಲಿ ನಾವು ಆ ಭಕ್ತಿಯ ಬಗ್ಗೆ ನಾವು ಅರ್ಥವನ್ನ ನಾವು ಮಾಡ್ಕೊಂಡ್ವಿ. ಭಕ್ತಿ ಎಷ್ಟು ಶ್ರೇಷ್ಠವಾದದ್ದು, ಈ ಭೌತಿಕ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಒಂದು ಗುಣಗಳಿಗಿಂತ ಆ ಭಕ್ತಿ ಅನ್ನೋದು ತುಂಬಾ ಶ್ರೇಷ್ಠವಾದದ್ದು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ಮುಂದಿನ ವಾರ ನಾವು 11ನೇ ಶ್ಲೋಕದಿಂದ ನಾವು ತಿಳ್ಕೊಳ್ಳೋಣಂತೆ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಧನ್ಯವಾದಗಳು. ಶ್ರೀ ನಮೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ರಾಮ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಭಕ್ತಿ ವೈಭವ ತರಗತಿ ಇದೆಯಾ ಮಾತಾಜಿ? ಭಕ್ತಿ ವೈಭವ ಇಲ್ಲ ಅನ್ಸುತ್ತೆ ಮಾತಾಜಿ, ಏನು ಬಂದಿಲ್ಲ, ಮೆಸೇಜ್ ಏನು ಬಂದಿಲ್ಲ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದೀನಿ. ಧನ್ಯವಾದಗಳು. ಪ್ರತಿ ಕ್ಷಣ ಕೃಷ್ಣ ನಾಮಸ್ಮರಣೆ ಮಾಡ್ತಾ ಇರಿ, ಒಂದು ಕ್ಷಣ ಕೃಷ್ಣನ ಮರೆತು ಇರ್ಬೇಡಿ. ಹರೇ